ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು 10 ವರ್ಷಗಳಿಂದ ಮೇಲೆ ಆಯಿತು. ಹಲವಾರು ಚಟುವಟಿಕೆಗಳನ್ನು ನಡೆಸ್ತಾ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಸಾವಯವ ಕೃಷಿಗೆ ಅತ್ಯಂತ ಬೆಂಬಲವನ್ನು ಕೊಡುವಂತಹ ಕಾರ್ಯಕ್ರಮಗಳು ಪ್ರತಿ ಆದಿತ್ಯವಾರ PM ರಾವ್ ರಸ್ತೆ ಮಂಗಳೂರು ಇಲ್ಲಿ ಸಾವಯವ ಸಂತೆ ನಡೀತಾ ಇದೆ. ಮತ್ತು 8 ವರ್ಷಗಳಿಂದ ಮೇಲೆ ಆಯಿತು ನಾವು ಹಲಸಿನ ಮೇಳವನ್ನು ನಡೆಸ್ತಾ ಇದ್ದೇವೆ. ಈ ವರ್ಷದ ವಿಶೇಷ ಏನಂದರೆ ಈ ಹಲಸಿನ ಮೇಳದ ಸಮಯದಲ್ಲಿ ಹಲವಾರು ಸ್ಪರ್ಧೆಗಳನ್ನು ನಡೆಸ್ತಾ ಬಂದಿದ್ದೇವೆ. ಈ ಸಲ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಹಲಸು ಹಣ್ಣು ಬಿಡಿಸುವ ಸ್ಪರ್ಧೆ, ಹಲಸಿನ ಹಣ್ಣು ತಿನ್ನುವ ಸ್ಪರ್ಧೆ, ಹಲಸು ಎತ್ತಿ ಅದರ ಭಾರವನ್ನು ಹೇಳುವ ಸ್ಪರ್ಧೆ, ಹಲಸಿನ ತೂಕ ಊಹಿಸುವುದು, ಅಡುಗೆ ಸ್ಪರ್ಧೆ, ಖಾರ ಮತ್ತು ಸಿಹಿ ಎರಡನ್ನು ಮಾಡುವಂತಹ ಸ್ಪರ್ಧೆ, ಹಲಸಿನ ಎಲೆಯ ಕೊಟ್ಟೆ ಮಾಡುವಂಥ ಸ್ಪರ್ಧೆ, ಮೂಡೆ, ಪ್ರಬಂಧ ಸ್ಪರ್ಧೆ, ಚಿತ್ರ ಬಿಡಿಸುವ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಹೀಗೆ ಹಲವಾರು ಸ್ಪರ್ಧೆಗಳನ್ನು ಈ ವರ್ಷ ನಡೆಸ್ತಿದ್ದೇವೆ. ಜನರು ಅತ್ಯಂತ ಉತ್ಸಾಹದಲ್ಲಿ ಇದರಲ್ಲಿ ಭಾಗವಹಿಸಿದ್ದಾರೆ. ಈಗ ನಮ್ಮ ಕಣ್ಣಿನ ಮುಂದೆ ಈ ಅಡುಗೆ ಸ್ಪರ್ಧೆ ನಡೀತಾ ಇದೆ. 25ರ ಮೇಲ್ಪಟ್ಟು ಇದರಲ್ಲಿ ಜನರು ಭಾಗವಹಿಸಿದ್ದಾರೆ. ಜನರಿಗೆ ಪ್ರತಿಯೊಂದು ವಿಭಾಗದಲ್ಲಿಯೂ ಕೂಡ ಉತ್ಸಾಹ ಬರಲಿ, ನಮ್ಮ ಈ ಸಾವಯವ ಕೃಷಿ ಎಲ್ಲರೂ ಬೆಳೆಸಲಿ, ಸಾವಯವ ಅಡುಗೆಗಳನ್ನು ಎಲ್ಲರೂ ಮಾಡಲಿ, ವಿಷಮುಕ್ತ ತಟ್ಟೆ ಆಗಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದೇವೆ. ಅದ್ಭುತವಾದಂತಹ ಬೆಂಬಲ ನಮಗೆ ಇದಕ್ಕೆ ದೊರೆಯುತ್ತಾ ಇದೆ. ಇನ್ನು ಮುಂದೆಯೂ ದೊರಕಬಹುದು ಎಂಬ ವಿಶ್ವಾಸದಲ್ಲಿ ಎಲ್ಲವನ್ನು ಮುಂದುವರಿಸ್ತಾ ಇದ್ದೇವೆ. ಧನ್ಯವಾದ. ಇವತ್ತು ನಮ್ಮ 8ನೇ ಹಲಸು ಹಬ್ಬದ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇವೆ. ನಾವು ಸಾವಯವ ಕೃಷಿಕ ಗ್ರಾಹಕ ಬಳಗ ರಿಜಿಸ್ಟರ್ಡ್ ಮಂಗಳೂರು. ಇಲ್ಲಿ ನಮಗೆ ಕೃಷಿ ತುಂಬ ಹೇಗೆ ಇಂಪಾರ್ಟೆಂಟು, ನಾವು ನಾರ್ಮಲಿ ಏನು ಹೇಳ್ತೇವೆ, ಕೃಷಿಯಲ್ಲಿ ಲಾಭ ಇಲ್ಲ, ಹಾಗೆ ಇಲ್ಲ, ಹೀಗೆಲ್ಲ ಹೇಳ್ತಾರೆ. ಐ ಅಗ್ರಿ ವಿತ್ ದ್ಯಾಟ್. ಯಾಕೆ ಹೇಳಿದರೆ ನಾವು ಯಾವುದೇ ಒಂದು ತರಕಾರಿ ಆಗಲಿ ಅಥವಾ ನಾವು ಬೆಳೆದ ಬೇಳೆಕಾಳುಗಳಾಗಲಿ ಕೆಲವೊಂದು ತುಂಬ ಟೈಮಲ್ಲಿ ಉಳಿತದೆ, ಕೆಲವೊಂದು ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಇರ್ತದೆ. ಅಂತಹದ್ದನ್ನು ನಾವು ಮೌಲ್ಯವರ್ಧನೆ ಮಾಡಬೇಕು. ನಾವು ಮಾಡುವ ತಪ್ಪು ಇಲ್ಲಿ, ನಾವು ಮೌಲ್ಯವರ್ಧನೆ ಮಾಡೋದಿಲ್ಲ, ಬೆಳಿತೇವೆ ಹಾಗೆ ಗ್ರಾಹಕರಿಗೆ ಕೊಡ್ತೇವೆ ಅಂತ ಹೇಳ್ತೇವೆ. ಇದನ್ನು ನಾವು ನಮ್ಮ ರೈತರಲ್ಲಿ ನಾವು ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈಗ ಹಾಗಾಗಿ ನಮಗೆ ಏನಾಗಿದೆ ಅಂತ ಹೇಳಿದರೆ, ಈಗ ಮೌಲ್ಯವರ್ಧನೆ ಮಾಡಿ ನಮ್ಮಲ್ಲಿ ಇಲ್ಲಿ ಮಾರಾಟ ಆಗ್ತಾ ಉಂಟು. ಎಲ್ಲ ರೈತರು ಅತ್ಯಂತ ಅಧಿಕ ಲಾಭವನ್ನು ಪಡೆದುಕೊಂಡು ತುಂಬ ಖುಷಿಯಾಗಿದ್ದಾರೆ. ಹಾಗೆ ನಮ್ಮ ಹತ್ರ ಕೇಳ್ತಾರೆ, ಸರ್ ಇವತ್ತು ಈ ವರ್ಷದಲ್ಲಿ ನೀವು ಯಾವುದನ್ನು ಮೌಲ್ಯವರ್ಧನೆಗೆ ಹೆಲ್ಪ್ ಮಾಡ್ತಾ ಇದ್ದೀರಿ, ನಮಗೆ ಸಹ ತಿಳಿಪಿ ಅಂತ ಹೇಳಿ. ಹಾಗೆ ನಾವು ಬೇರೆ ಬೇರೆ ಕಡೆಯಿಂದ ಹೇಳಿ ಅವರಿಂದ ಮಾಹಿತಿ ಸಂಗ್ರಹಿಸಿ ನಮ್ಮ ರೈತರಿಗೆ ಅದನ್ನು ನಾವು ಮಾಹಿತಿಯನ್ನು ಕೊಡ್ತೇವೆ, ಕ್ಲಾಸಸ್ಗಳನ್ನು ಮಾಡ್ತೇವೆ. ಇದಲ್ಲದೆ ನಾವು ಈಗ ನಮ್ಮ ಪ್ರಾಡಕ್ಟಲ್ಲಿ ನೋಡ್ಬೋದು ನೀವು, ಜೇನು ಬರೀ ಜೇನುತುಪ್ಪವಾಗಿ ಮಾತ್ರ ಬಳಸ್ತಾ ಇಲ್ಲ, ಅದರ ಕ್ರೀಮ್ಗಳನ್ನು ಮೌಲ್ಯವರ್ಧನೆ ಮಾಡ್ತಾ ಇದ್ದಾರೆ. ನಮ್ಮ ಕಾಲು ಒಡೆಯುವ ಇದಕ್ಕೆ ಕ್ರೀಮ್ ಹಾಕೋದು, ಈಗ ಇದು ಲಿಪ್ ಬಾಂಬ್, ಹಾಗೆ ಇನ್ನೂ ಅನೇಕ ಮೌಲ್ಯವರ್ಧನೆಯನ್ನು ಜೇನು ಕೃಷಿಯಲ್ಲಿ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಹಲಸಿನ ಸೊಳೆಯನ್ನು ಸಣ್ಣಗೆ ಕೊಚ್ಚಿ ಅದನ್ನು ಫ್ರೀಝರಲ್ಲಿ ಇಡೋದು, ಹಾಗೆ ವರ್ಷ ಪೂರ್ತಿ ಹೇಗೆ ಅದನ್ನು ಸಂರಕ್ಷಣೆ ಮಾಡಿ ನಮಗೆ ಬೇಕಾದಾಗ ಅದನ್ನು ಉಪಯೋಗ ಮಾಡಿಕೊಳ್ಬೋದು, ಅದನ್ನು ಸಹ ನಾವು ಹೇಳಿಕೊಡ್ತಾ ಇದ್ದೇವೆ. ಇದೀಗ ನಿತ್ಯ ಚಪಾತಿ ಅವರು ಈ ಸರ್ತಿ ಹಲಸಿನ ಹಣ್ಣಿನ ಪೌಡರನ್ನು ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದರಿಂದ ಹಲಸಿನ ನೆಕ್ಸ್ಟ್ ಟೈಮು ಅವರು ಹಲಸಿನ ಕಾಯಿಯನ್ನು ಸಹ ಮೌಲ್ಯವರ್ಧ ಪುಡಿಯನ್ನು ಮಾಡಿ ಇದು ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಎಷ್ಟೋ ಹಲಸು ಹಾಳಾಗಿ ಹೋಗುವುದನ್ನು ಕೂಡ ನಾವು ಅದನ್ನು ತಪ್ಪಿಸಬಹುದು. ಈ ರೀತಿ ನಾವು ರೈತರಿಗೆ ಹಾಗೂ ಅದನ್ನು ತೆಕ್ಕೊಳ್ಳುವಂತಹ ಗ್ರಾಹಕರಿಗೆ ಸಹ ನಾವು ಪ್ರೇರೇಪಿಸ್ತಾ ಇದ್ದೇವೆ. ಇಲ್ಲದ್ರೆ ಗ್ರಾಹಕರಿಗೆ ಏನಾಗ್ತದೆ, ಹಲಸಿನ ಹಣ್ಣು ತಿಂದ ಹೋದ, ಆದರೆ ಅದನ್ನು ಏನೇನು ತಿಂಡಿಗಳು ಮಾಡ್ಬೋದು ಅಂತ. ಇವತ್ತೀಗ ನೀವು ನೋಡ್ತಾ ಇದ್ದೀರಿ, ಪಾಕ ಸ್ಪರ್ಧೆ ನಡೀತಾ ಉಂಟು. ಇದರಲ್ಲಿ ಸಾಧಾರಣ ಒಂದು 25ಕ್ಕೂ ಜಾಸ್ತಿ ಜನ ಭಾಗವಹಿಸಿದ್ದಾರೆ. ಇದರ ಹಲಸಿನ ಹಣ್ಣಿನ ಸ್ಪೆಷಲಿ
ಮತ್ತು ಸಾವಯವವಾಗಿ ಸಾವಯವದಲ್ಲಿ ಬೆಳೆದಂತಹ ಅದಕ್ಕೆ ಉಪಯೋಗಿಸುವ ಇಂಗ್ರೀಡಿಯೆಂಟ್ ಕೂಡವು ಸಾವಯವದಲ್ಲೇ ಇರಬೇಕು. ತೆಂಗಿನೆಣ್ಣೆಯಲ್ಲಿಯೇ ಅದನ್ನು ಕರೆದು ಅವರು ತಿಂಡಿಯನ್ನು ಮಾಡಬೇಕು. ಈಗಿನ ಮಕ್ಕಳಿಗೆ ನಾವು ಹೇಳ್ತೇವೆ ಕುರ್ಕುರೆ, ಪಿಜ್ಜಾ ಅದು ಇದು ತಿಂತಾರೆ ಅಂತ. ನಾವು ನಮ್ಮ ಹಳೆಯ ಸ್ಟೈಲನ್ನು ಹಳೆಬೇರು ಹೊಸ ಚಿಗುರು ಮೂಡಿರಲು ಮರ ಸೊಗಬು ಹೇಗೆ ಹೇಳ್ತಾರೋ ಅದೇ ತರಹ ನಾವು ಹಲಸಿನ ಹಣ್ಣನ್ನು ಬರೀ ತಿನ್ನುವುದಷ್ಟಲ್ಲ, ಆ ಮಕ್ಕಳಿಗೆ ಬೇಕಾಗುವಂತಹ ರೀತಿಯಲ್ಲಿ ನಮ್ಮ ಅಡಿಗೆಯನ್ನು ಮಾರ್ಪಾಡು ಮಾಡಿಕೊಂಡು ಅದನ್ನು ಮಕ್ಕಳಿಗೆ ತಿನ್ನುವಂತೆ ಪ್ರೇರೇಪಿಸಬೇಕು ಎಲ್ಲ ತಾಯಂದಿರು ಅಂತ ಹೇಳಿಬಿಟ್ಟು ನಾವು ಇವತ್ತು ನಾವು ಸಿಹಿ ಖಾರ ತಿಂಡಿಯ ಪ್ರಪ್ರಥಮವಾಗಿ ನಾವು ಕಾಂಪಿಟೇಷನನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಧನ್ಯವಾದಗಳು. ನನ್ನ ಹೆಸರು ದಾಕ್ಷಾಯಿಣಿ ವಿಶ್ವೇಶ್ವರ. ನಾನು ಸಾವಯವ ಬಳಗದ ಒಬ್ಬ ಕಾರ್ಯಕರ್ತೆ. ಸಾವಯವ ಕೃಷಿಕ ಗ್ರಾಹಕ ಬಳಗ ರಿಜಿಸ್ಟರ್ಡ್ ಮಂಗಳೂರು ಇದರ ವತಿಯಿಂದ 8ನೇ ವರ್ಷದ ಹಲಸು ಹಬ್ಬ ಕಾರ್ಯಕ್ರಮ 2 ದಿನ ನಡೀತಾ ಇದೆ. ನಿನ್ನೆ 1 ದಿವಸದ್ದು ಈಗಾಗಲೇ ಮುಗಿದಿದೆ. ಈಗ 2ನೇ ದಿವಸದ ಹಲಸು ಹಬ್ಬ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಂಗವಾಗಿ ನಾವು ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. 1ನೇದಾಗಿ ಪ್ರಬಂಧ ಸ್ಪರ್ಧೆ. ವಿಷಯ ನನಗೆ ಹಲಸು ಯಾಕೆ ಇಷ್ಟ ಅಂತ ವಿಷಯ. 7ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಇವತ್ತು ಭಾನುವಾರ ಅದನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅದೇ ಒಳ್ಳೆಯ ಅರ್ಥಪೂರ್ಣ ಸ್ಪಷ್ಟ ಪ್ರಬಂಧಕ್ಕೆ ನಾವು ಬಹುಮಾನವನ್ನು ನೀಡ್ತಾ ಇದ್ದೇವೆ. 2ನೇದಾಗಿ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ವಿಷಯ ಹಲಸಿನ ವಿವಿಧ ಉಪಯೋಗಗಳು. 7ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅದು ಕೂಡ ಇವತ್ತು ಇಲ್ಲಿ ಈ ಹಾಲ್ನಲ್ಲಿ ನಡೀತಾ ಇದೆ. ಸ್ಪರ್ಧೆಯ ನಿಯಮಗಳಂತ ಹೇಳಿದರೆ ಇಲ್ಲಿಯೇ ಭಾಷಣಕ್ಕೆ ಇಲ್ಲಿಯೇ ನಂಬರ್ ತೆಗೆದು ಇಲ್ಲಿಯೇ ವಿಷಯವನ್ನು ನಾವು ಕೊಡ್ತಾ ಇದ್ದೇವೆ. ಸ್ಫೂರ್ತಿದಾಯಕ ಹಾಗೂ ನಿಖರವಾದ ಪ್ರಸ್ತುತಿಗೆ ಪ್ರಾಧಾನ್ಯತೆ ನೀಡ್ತಾ ಇದ್ದೇವೆ. ಭಾಷಣಕ್ಕೆ ಒಂದು 2 ನಿಮಿಷದ ಕಾಲಾವಕಾಶವನ್ನು ನೀಡ್ತಾ ಇದ್ದೇವೆ. ಸಮಗ್ರ ನಿರ್ವಹಣೆಯ ಆಧಾರದ ಮೇಲೆ ಅದಕ್ಕೆ ಬಹುಮಾನವನ್ನು ನಾವು ಕೊಡ್ತಾ ಇದ್ದೇವೆ. 3ನೇದಾಗಿ ಚಿತ್ರಕಲಾ ಸ್ಪರ್ಧೆ. ಈಗ ಭಾಳಷ್ಟು ನೀವು ಇಲ್ಲಿ ಅದಕ್ಕೆ ಭಾರಿ ಪ್ರೋತ್ಸಾಹ ಕಂಡುಬರ್ತದೆ. ಸುಮಾರು 20 ಮಕ್ಕಳು ಈಗಾಗಲೇ ಇಲ್ಲಿ ಭಾಗವಹಿಸಿದ್ದಾರೆ. ಈ ಮಳೆಯ ಮಳೆ ಅಂತ ಹೇಳ್ಬೋದು. ಆ ಮಳೆಯ ಟೈಮಲ್ಲಿ ಕೂಡ ಈ ಚಿಕ್ಕ ಮಕ್ಕಳು ಪಾಪ ಎಲ್ಲೆಲ್ಲಿ ದೂರ ಕಡೆಯಿಂದ ಇದಕ್ಕೆ ಉತ್ಸಾಹದಿಂದ ಬಂದಿದ್ದಾರೆ. ಇದಕ್ಕೆ 1ನೇ ತರಗತಿಯಿಂದ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾವು ಚಿತ್ರಕಲೆಯನ್ನು ಮಾಡಿಸ್ತಾ ಇದ್ದೇವೆ. ಚಿತ್ರಕಲೆಯ ವಿಷಯ ಹಲಸಿನ ಮರ ಅಥವಾ ಹಲಸಿನ ಹಣ್ಣು ಅಥವಾ ಬಿಡಿಸಿ ಇಟ್ಟ ಹಲಸಿನ ಚಿತ್ರ, ಯಾವುದಾದ್ರೂ ಒಂದು ಚಿತ್ರವನ್ನು ಮಾತ್ರ ಮಾಡುವುದು. ಹಲಸಿನ ಮರ ಆಗಿರ್ಬೋದು ಅಥವಾ ಹಲಸಿನ ಹಣ್ಣು ಆಗಿರ್ಬೋದು ಅಥವಾ ಬಿಡಿಸಿ ಇಟ್ಟ ಹಲಸಿನ ಚಿತ್ರವನ್ನು ನಾವು ಮಾಡ್ತೇವೆ. ಅದನ್ನು ಕೂಡ ಈ ದಿನ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಕೂಡ ಸ್ಪಷ್ಟ ಸೌಂದರ್ಯಯುತ ಸೃಜನಾತ್ಮಕವಾಗಿ ಚಿತ್ರಗಳಿಗೆ ಆದ್ಯತೆ ನೀಡ್ತಾ ಇದ್ದೇವೆ. ಕಲಾತ್ಮಕ ದಿಟ್ಟತೆ ಮತ್ತು ಸೂಕ್ಷ್ಮತೆಯನ್ನು ಆಧರಿಸಿ ವಿಜೇತರನ್ನು ಘೋಷಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಇದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಅದನ್ನು ನಾವು ಈಗ ಇಲ್ಲಿ ನಡೆಸ್ತಾ ಇದ್ದೇವೆ. ಈ 3 ಸ್ಪರ್ಧೆ ಇಲ್ಲಿ ಈಗ ನಡೀತಾ ಇದೆ. ನಮಸ್ತೆ. ಈಗಾಗಲೇ ನಮ್ಮ ಹಿರಿಯರು ಸ್ಪರ್ಧೆಯ ಬಗ್ಗೆ ಹೇಳಿದರು. ಆದರೆ ಇಂದಿನ ಕಂಪ್ಯೂಟರ್ ಯುಗದಲ್ಲಿ ನಮ್ಮ ಸಾವಯವ ಗೊಬ್ಬರ ಅಂದ್ರೇನು, ಎರೆಹುಳ ಗೊಬ್ಬರ ಅಂದ್ರೇನು, ನಾವು ತಿನ್ನುವಂಥ ಪದಾರ್ಥಗಳ ಬಗ್ಗೆ, ಹಿಂದೆ ನಮ್ಮ ಅಜ್ಜಿಯ ಕಾಲದಲ್ಲಿ ಈ ಹಲಸು ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಬೇರೆ ಬೇರೆ ಹಣ್ಣುಗಳ ವಿವಿಧ ಪದಾರ್ಥಗಳನ್ನು ಮಾಡಿ ನಮಗೆ ಸವಿಯನ್ನು ಕೊಡ್ತಾಯಿದ್ರು. ಆದರೆ ಈಗಿನಂಥ ಮಕ್ಕಳಿಗೆ ಅಂತೂ ಸಿಟಿ ಮಕ್ಕಳಿಗಂತೂ ಇದರ ಪದಾರ್ಥಗಳು ಕೈಗೆ ಸಿಗೋದಿಲ್ಲ. ಈಗೇನಿದ್ರು ಕುರುಕುರೆ, ಮ್ಯಾಗಿ ಇಂಥವುಗಳೇ ಜಾಸ್ತಿ ಇರೋದು ಹೊರತು ಇಂಥ ಪದಾರ್ಥಗಳ ಒಂದು ಅನುಭವ ಆಗಲಿ ಅಥವಾ ವೀಕ್ಷಣೆ ಅವರಿಗೆ ಸಿಗೋದಿಲ್ಲ. ನಾವು ಇಂಥ ಹಲಸು ಒಂದು ನಿನ್ನೆ ಸಮ್ಮೇಳನ ಮಾಡಿದಾಗ ಅಥವಾ ಹಬ್ಬ ಅಂತ ಮಾಡಿದಾಗ ಎಲ್ಲ ಸಾಧಾರಣ ಸಿಟಿಯವರೇ ಜಾಸ್ತಿ ಇದ್ದರು. ಅವರಿಗೊಂದು ಏನೋ ಖುಷಿ, ಎಲ್ಲಿಗೋ ಬಂದಾಗೆ, ಸ್ವರ್ಗಕ್ಕೆ ಬಂದಾಗೆ. ಯಾಕಂದರೆ ಕೆಲವು ಹಲಸುಗಳಲ್ಲಿ ವಿಧ ಹಲಸುಗಳು, ಆ ತೊಳೆಗಳು ವಿಧ ವಿಧವಾಗಿ ಆರೆಂಜ್ ಇರ್ಬೋದು, ಹಳದಿ ಬಣ್ಣದ ಇರ್ಬೋದು, ಇದೆಲ್ಲ ನೋಡುವಾಗ ನಮಗೆ ಒಂಥರ ಖುಷಿ ಆಗ್ತದೆ. ಆ ಮಕ್ಕಳಲ್ಲಿ ಈ ಹಲಸಿನ ಒಂದು ಕಲ್ಪನೆ ಮೂಡಿಸ್ಕೊಳ್ಳೋದು ಈ ರೀತಿ ಒಂದು ಸ್ಪರ್ಧೆ. ಈಗ ಭಾಷಣ ಸ್ಪರ್ಧೆಯಲ್ಲಿ ಹಲಸಿನ ಬಗ್ಗೆ ಏನು ಗೊತ್ತಿದೆ, ಅವನಿಗೆ ಏನು ತಿಳ್ಕೊಂಡಿದ್ದಾನೆ, ಅದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡುವಂಥದ್ದು. ಹಾಗೆಯೇ ಪ್ರಬಂಧ ಸ್ಪರ್ಧೆಯಲ್ಲೂ ಕೂಡ ಅವರು ವಿಷಯನ ಕಲೆಕ್ಟ್ ಮಾಡಿ ಹಲಸಿನ ಬಗ್ಗೆ ಹೇಳುವಂಥದ್ದು. ಹಾಗೆ ಸಣ್ಣ ಮಕ್ಕಳು ಬಂದಿರೋ 6ರಿಂದ 7ನೇ ಕ್ಲಾಸ್ ಮಕ್ಕಳು ಹಲಸಿನ ಚಿತ್ರ, ಅವ್ರಿಗೊಂದು ಚಿತ್ರ ಅಂದರೆ ಭಾರಿ ಖುಷಿಯಾಗ್ತದೆ. ಅದರಲ್ಲಿ ಕೂಡ ಅವರಿಗೆ ನಮ್ಮ ಈ ಹಣ್ಣು ಹಂಪಲುಗಳ ಬಗ್ಗೆ ಅವರಿಗೆ ಒಂದು ಮಾಹಿತಿ ಕೊಡುವಂಥದ್ದು. ಇದಿಷ್ಟು ನಮ್ಮ ಇದನ್ನು ಹೇಳಿದ್ದೇವೆ. ಇನ್ನೂ ಕೂಡ ಇದರಲ್ಲಿ ಇನ್ನೂ ನಮ್ಮ ದೇಶ ಇನ್ನು ಮುಂದೆ ಬರಿಬೇಕು, ಹಳ್ಳಿ ಕಡೆ ಹೋಗಬೇಕು, ಕೃಷಿಯನ್ನು ನಾವು ಬೆಳೆಸಬೇಕು ಅಂತೇಳಿ ನಮ್ಮ ಒಂದು
ಅಪೇಕ್ಷೆ. ಎಲ್ಲರಿಗೂ ವಂದನೆಗಳು. ವೀಕ್ಷಕರಿಗೂ ನಿಮಗೂ ಯಾರು ನ್ಯೂಸ್ ತಗೊಳ್ಳಿಕ್ಕೆ ಬಂದಿದ್ದಾರೆ ನಿಮಗೂ ಎಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳು. ಸಾವಯವ ಗ್ರಾಹಕ ಬಳಗ ಅಂತ ಹೇಳಿ ನಮ್ಮದೊಂದು ಸಂಸ್ಥೆ ಇದೆ. ಈಗಿನ ನಿಮಗೆ ಗೊತ್ತುಂಟು, ಈಗ ಏನಂತ ಹೇಳಿದರೆ ಎಲ್ಲ ಫಾಸ್ಟ್ ಫುಡ್ಸ್ ಅದು ಇದು. ಈ ಮಕ್ಕಳಲ್ಲಿ ಮಾತ್ರ ಅಲ್ಲ, ನಮ್ಮ ತಾಯಂದಿರಿಗೆ ಸಹ ಅಡುಗೆ ಮಾಡುವ ಬದಲು ಸ್ವಿಗ್ಗಿ ಅದು ಇದು ಸುಲಭ ಆಗ್ತದೆ. ನಾನು ಎಲ್ಲರಿಗೆ ದೂರುವುದಲ್ಲ, ಆದರೆ ಇದರಿಂದ ಹೊರಗೆ ತರಲಿಕ್ಕೆ ಅವರಿಗೆ. ಮತ್ತು ಏನಂದರೆ ಈಗಿನ ಮಕ್ಕಳಿಗೆ ಯಾವುದರ ನಾಲೆಜ್ ಇಲ್ಲ, ಬರೀ ಕಲಿಯುವುದು ಎಜುಕೇಷನ್, ಸಿಲೆಬಸ್, ಮಾರ್ಕ್ಸ್, ಮೂರೇ ಚಕ್ರವ್ಯೂಹದಲ್ಲಿ ಅವರು ತಿರುಗ್ತಾ ಇದ್ದಾರೆ. ಅವರಿಗೆ ನಿಜವಾಗಿ ಇಂಟ್ರೆಸ್ಟ್ ಇದೆ, ಆದರೆ ಅವರ ಇಂಟ್ರೆಸ್ಟಿಗೆ ಅವಕಾಶ ಇಲ್ಲ ಅಂತ ನಮ್ಮ ಭಾವನೆ. ಈಗ ಸಾವಯವ ಬಳಗದವರು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಮತ್ತು ಈ ಡಾಕ್ಟ್ರದ್ದು ಹಾಸ್ಪಿಟಲಿದ್ದು ಕರ್ಮಕಾಂಡಗಳು ನಮಗೆ ಗೊತ್ತುಂಟು. ಆದ್ದರಿಂದ ಎಲ್ಲದಕ್ಕೆ ಒಂದು ಪರಿಹಾರ ಏನಂದರೆ ಪರಿಸರವನ್ನು ಕ್ಲೀನ್ ಮಾಡೋದು. ಹಾಗೂ ಈ ಮುಂದಿನ ಪೀಳಿಗೆಗೆ ನಮ್ಮ ಹಿಂದಿನ ತಲೆಮಾರಿನ ಮದ್ದು ಇರ್ಬೋದು, ಆಹಾರ ಇರ್ಬೋದು, ಅದರಿಂದ ಯಾವ ಉಪಯೋಗ ಇದೆ ಅದು ಮಕ್ಕಳಿಗೆ ಗೊತ್ತಿಲ್ಲ. ನಿಜವಾಗಿ ನನಗೆ ಕಾಣುವ ಪ್ರಕಾರ ಅವರಿಗೆ ಅವಕಾಶ ಇಲ್ಲ, ಅವರಿಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ. ಈಗ ನೋಡಿ, ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಅಂದರೆ, ವರ್ಷಕ್ಕೆ ಒಂದು ಹಬ್ಬ ಮಾಡ್ತೇವೆ. ಹೋದ ಸಲ ಗೆಡ್ಡೆಗೆಣಸು ಮೇಳ ಆಯಿತು, ಹಲಸಿನ ಮೇಳ ಯಾವಾಗಲೂ ಮಾಡ್ತೇವೆ. ಇದು 8ನೇ ವರ್ಷದ ಹಲಸಿನ ಮೇಳ. ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಹಲಸು ಅಂದರೆ ಈಗ ನಮಗೆ ನಿಜವಾಗಿ ಹೇಳಲಿಕ್ಕೆ ಭತ್ತದ್ದು ಬಗ್ಗೆ ನೀವು ಎಸೆ ಬರೀತಾರೆ ಮಕ್ಕಳು, ಆದರೆ ಮನೆಯಲ್ಲಿ ನಾವು ದೇವರ ಕೋಣೆಯಲ್ಲಿ ಹಾಕ್ತೇವಲ್ಲ ಭತ್ತದ್ದು ತೋರಣ, ಅದು ಭತ್ತ ಅಂತ ಅವರಿಗೆ ಗೊತ್ತಿಲ್ಲ. ಹಾಲು ಈಗಿನ ಸಾಧಾರಣ ಕಾನ್ವೆಂಟಿಗೆ ಹೋಗುವ ಮಕ್ಕಳ ಹತ್ರ ಕರೆದು ಹಾಲು ಎಲ್ಲಿ ಸಿಗ್ತದೆ ಹೇಳಿ ಪ್ಯಾಕೆಟಲ್ಲಿ ಹೇಳ್ತಾರೆ. ಆದ್ದರಿಂದ ಅವರಿಗೆ ಅದು ಪ್ರಾಕ್ಟಿಕಲ್ ನಾಲೆಜ್ ಬರಬೇಕು, ಅದರ ಮೂಲ ಅವರಿಗೆ ಗೊತ್ತಾಗಬೇಕು. ನಾವು ಹೋದರೂ ಮುಂದಿನ ಪೀಳಿಗೆಗೆ ಅದರ ಜ್ಞಾನ ಸಿಗಬೇಕಂತ ಭಾವನೆಯಲ್ಲಿ ನಾವು ಇಂಥದ್ದು ಸಣ್ಣ ಸಣ್ಣ ಸ್ಪರ್ಧೆಗಳು. ಈಗ ಮಹಿಳೆಯರಿಗೆ ಕೂಡ ಹಲಸಿನ ಹಣ್ಣು ಭಾರ ಎತ್ತುವ ಸ್ಪರ್ಧೆ ಮತ್ತು ಹಲಸಿನ ಹಣ್ಣನ್ನು ಸುಲಿಯುವ ಸ್ಪರ್ಧೆ. ನಾವು ಹಣ ಕೊಟ್ಟು ಹಲಸಿನ ತೊಳೆಯನ್ನೇ ಕರಿತೇವೆ, ಆದರೆ ಅದು ಎಷ್ಟು ಕಷ್ಟ ಉಂಟದು. ಅದನ್ನು ಬಿಡಿಸುವ ಸ್ಪರ್ಧೆ, ತಿನ್ನುವ ಸ್ಪರ್ಧೆ, ಮತ್ತು ಚಿಕ್ಕ ಮಕ್ಕಳಿಗೆ ಮಹಿಳೆಯರಿಗೂ ಪುರುಷರಿಗೆ ಆ ಸ್ಪರ್ಧೆ ಆಯಿತು. ಮೂಡೆ ನಾವು ಮೊದಲು ಚಂದದಲ್ಲಿ ಕಟ್ಟಿ ಮನೆಯಲ್ಲಿ ಬೇಯಿಸಿ ಮಕ್ಕಳಿಗೆ ಕೊಡ್ತಿದ್ದೆವು. ಈಗ ಮಕ್ಕಳಿಗೆ ಗೊತ್ತಿಲ್ಲ ಅದು, ಹಿರಿಯರಿಗೆ ಸಹ ಅದನ್ನು ಕಲಿಸುವ ಅವಕಾಶ ಸಿಗುವುದಿಲ್ಲ. ಇಂಥ ಸ್ಪರ್ಧೆಗಳು ಮಾಡಿದಾಗ ನೋಡುವವರಿಗೆ ಸಹ ಮತ್ತು ಮಕ್ಕಳನ್ನು ಕರ್ಕೊಂಡು ಬರಬೇಕು, ಬಂದವರಿಗೆ ಸಹ ಗೊತ್ತಾಗ್ತದೆ ಹೇಗೆ ಯಾವುದರಿಂದ ಮೂಡೆ ಮಾಡೋದು, ಹಲಸಿನ ಕೊಟ್ಟೆ ಅಂದರೆ ಏನು, ಅದೆಲ್ಲ ಮಕ್ಕಳಿಗೆ ನಾಲೆಜ್ ಬರ್ತದೆ. ಆ ಒಂದು ನಮ್ಮ ಉದ್ದೇಶದಿಂದ ನಾವು ಸಾವಯವ ಬಳಗದವರು ಹಿರಿಯರಿಗೆ ಗೊತ್ತಿರುವ ವಿದ್ಯೆ ಹಾಗೂ ಕಿರಿಯರಿಗೆ ಬೇಕಾಗುವ ವಿದ್ಯೆ ಎರಡನ್ನು ಒಟ್ಟಿಗೆ ಸೇರಿಸಿ ಈ ಮಕ್ಕಳಿಗೆ ಕೂಡ ಅದನ್ನು ಸಿಗಬೇಕಂತ ಹೇಳಿ ಚಿತ್ರಕಲಾ ಸ್ಪರ್ಧೆ ಅಂದರೆ ಅವರಿಗೆ ಆಗ ಆ ಚಿತ್ರಕಲಾ ಸ್ಪರ್ಧೆ ಹಲಸಿನ ಹಣ್ಣು ಅಂತ ಹೇಳುವಾಗ ಅವರು ಖಂಡಿತ ಹೋಗಿ ನೋಡ್ತಾರೆ, ಹಲಸಿನ ಹಣ್ಣು ಎಲ್ಲುಂಟು, ಮರ ಹೇಗುಂಟು ಅಂದರೆ ಮಾಡಬೇಕು ಕಾಂಪಿಟಿಷನಿಗೆ. ಎಸ್ಸೆ ಸಹ ಹಾಗೆ, ಏನು ಅದರ ಗುಣಗಳು ಎಲ್ಲ ಅವರು ಕಲಿತಾರೆ ಮಾತ್ರ ಅಲ್ಲ, ಮುಂದೆ ಅದು ಸಣ್ಣ ಮಕ್ಕಳಿಗೆ ಯಾವ ಜ್ಞಾನ ನಾವು ಕೊಡ್ತೇವೆ ಅದು ಖಂಡಿತ ಒದ್ದೆ ಮಣ್ಣಿಗೆ ಆವೆ ಮಣ್ಣಿಗೆ ಕಲ್ಲು ಬಿಸಾಡಿದ ಹಾಗೆ ಅದು ಕಟ್ಟಿ ಕುತ್ಕೊಳ್ತೇವೆ. ಆದ್ದರಿಂದ ಈಗ ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆ, ಯಾವುದಾದ್ರೂ ಪ್ರತಿಭೆ ಅವರಲ್ಲಿ ಒಂದು ಅವಕಾಶ ಕೊಡಬೇಕೆಂಬ ಭಾವನೆಯಲ್ಲಿ ನಾವು ಅನೇಕ ಸ್ಪರ್ಧೆಗಳನ್ನು ಸಹ ಇಟ್ಟಿದ್ದೇವೆ. ಅದು ಮಾತ್ರ ಅಲ್ಲ, ಸಾವಯವದಲ್ಲಿ ಕೃಷಿಯ ಬಗ್ಗೆ ಸಹ ಅವೇರ್ನೆಸ್. ಅಂದರೆ ಈಗ ಎಲ್ಲ ಪೆಸ್ಟಿಸೈಡ್ಸ್, ಮಣ್ಣು ಸಹ ಹಾಳಾಗ್ತಾ ಇದೆ, ಪ್ಲಾಸ್ಟಿಕ್ ಸಹ ಈಗ ಮಣ್ಣಲ್ಲಿ ಕೂತು ದನಗಳು ಸಹ ಸಾಯ್ತಾ ಇವೆ. ಎಲ್ಲ ರೀತಿಯ ಅವೇರ್ನೆಸ್, ಪರಿಸರ ಸ್ನೇಹಿ ಅಂದರೆ ಎಲ್ಲ ಜ್ಞಾನ ಇರ್ಬೋದು, ಪರಿಸರವನ್ನು ಉಳಿಸುವ ಬಗ್ಗೆ ಇರ್ಬೋದು, ನೀರನ್ನು ಕ್ಲೀನ್ ನೀರು, ಬರೀ ಮಿನರಲ್ ವಾಟರ್ ಅಲ್ಲ, ಮೊದಲು ಪೈಪಲ್ಲಿ ನಾವು ಕುಡಿತಿದ್ದೇವೆ, ಆ ಎನ್ವೈರ್ಮೆಂಟ್ ಪುನಃ ತರಬೇಕು. ಯಾವುದು ಅಸಾಧ್ಯ ಅಲ್ಲ, ಸ್ವಲ್ಪ ಕಷ್ಟ ಸಾಧ್ಯ ಅಷ್ಟೇ. ಆದ್ದರಿಂದ ನಾವು ಒಂದೊಂದು ಹೆಜ್ಜೆಯನ್ನು ಮುಂದಿಟ್ಟು ಇದನ್ನು ಮಾಡಬೇಕಂತೇಳಿ ಸಾವಯವ ಬಳಗದ ನಮ್ಮದು ಉದ್ದೇಶ. ನೀವೆಲ್ಲ ಇದಕ್ಕೆ ಸಹಕಾರ ಕೊಟ್ಟಲ್ಲಿ ಮುಂದೆ ಒಂದು ದಿನ ಖಂಡಿತವಾಗಿ ನಮ್ಮ ದೇಶ ಸಾವಯವ ಕೃಷಿಯಲ್ಲಿ ಸಹ ಒಳ್ಳೆಯದಾಗ್ತದೆ, ನಮ್ಮ ಮುಂದಿನ ಪ್ರಜೆಗಳು ಕೂಡ ಆರೋಗ್ಯವಂತರಾಗ್ತಾರೆ ಅಂತ ಹೇಳಿ ನಿಮಗೆ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಮಾತನ್ನು ಬೆಂಗಳೂರು ಗ್ರಾಮಾಂತರದ್ದು ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಹತ್ರ ಬರುತ್ತೆ, ತೂಪ್ಗೆರೆ ಹೋಬಳಿ, ಕಾಚಳ್ಳಿನಲ್ಲಿ ಬೆಳೀತಾರೆ ಹಣ್ಣು. ಚಂದ್ರ ಹಲಸು ಅಂತ ಕರೀತಾರೆ, ತುಂಬ ರುಚಿ ಬರುತ್ತೆ ಹಣ್ಣು. ನಾವು ಪ್ರತಿ ವರ್ಷ ಮೇಳಕ್ಕೆ ಇಲ್ಲಿ ಬರ್ತಾ ಇರ್ತೀವಿ, ಮಂಗಳೂರು ಅಥವಾ ಬ್ರಹ್ಮಾವರಕ್ಕೆ ಸರ್ ಹೋಗ್ತೀವಿ. ಬೇರೆ ಕಡೆ ಬ್ರಹ್ಮಾವರ ಇದೆ, ನೆಕ್ಸ್ಟು ಮತ್ತು ಲಾಲ್ಬಾಗಲ್ಲಿದೆ. ಲಾಲ್ಬಾಗಲ್ಲಿ 29ನೇ ತಾರೀಕಿಂದ ಶುರು ಆಗುತ್ತೆ, ಅಲ್ಲೂ ಹೆಚ್ಚಿನ ಜನ ಬರ್ತಾರೆ. ಚೆನ್ನಾಗಿ ಒಳ್ಳೆ ರೈತರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಈ ಥರ ಮೇಳ ಮಾಡ್ತಿರೋದು. ತುಂಬ ಚೆನ್ನಾಗಿ ಬೆಳೀತದೆ. ಇದಕ್ಕೆಲ್ಲ ನೀರೆಲ್ಲ ಅಷ್ಟೊಂದು ಬೇಕಾಗಲ್ಲ, ತುಂಬ ನೀರು ಕಡಿಮೆ ಇದ್ದ ಜಾಗದಲ್ಲಿ ಬೆಳೆಯುವಂಥದ್ದು ಇವೆಲ್ಲ. ಸರ್
ಸ್ವೀಟ್ ತುಂಬ ಬರುತ್ತೆ. ಸ್ವೀಟ್ ಅಂತೂ ಭರ್ಜರಿ ಇರುತ್ತೆ. ಇದಕ್ಕಿಂತ ಈ ತೊಳಗಿಂತ ಇನ್ನೊಂದು ಬರುತ್ತೆ, ಇನ್ನೊಂದು ಚೆನ್ನಾಗಿ ಬರುತ್ತೆ. ಇದೇ ತಳಿನೇ ಚಂದ್ರ ಹಲಸೆನೆ, ಇನ್ನೊಂದು ಚೆನ್ನಾಗಿ ರುಚಿ ಬರುತ್ತೆ. ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ನಿನ್ನೆ ತುಂಬ ಜನ ಬಂದಿದ್ರು, ಇವತ್ತು ಸ್ವಲ್ಪ ಮಳೆಗೆ ಜನ ಬರ್ತಿರೋದು ಕಡಿಮೆ ಇದೆ. ರೆಸ್ಪಾನ್ಸ್ ಚೆನ್ನಾಗಿದೆ ಆರಾಮ್. ಇಲ್ಲಿ ಇಡೀ ಹಣ್ಣಿಗೆ ಬಂದುಬಿಟ್ಟು kg 100 ರೂಪಾಯಿ ಮಾಡ್ತಾಯಿದ್ವಿ ಚಂದ್ರ ಹಲಸು. ಮಾಮೂಲಿ ಸೂರ್ಯ ಹಲಸು ಬಂದುಬಿಟ್ಟು kg 50 ರೂಪಾಯಿ ಕೊಡ್ತಾಯಿದ್ದೀವಿ ಉಂಡೆ ತಗೊಂಡ್ರೆ. ಇನ್ನೊಂದು ಬಿಡಿಸಿದ ಹಲಸು ಕೊಡಬೇಕು ಅಂತಂದರೆ 1/4 kgಗೆ 100 ರೂಪಾಯಿ ಇದೆ. 1/4 kgಗೆ 100 ರೂಪಾಯಿ. ಅದೇ ನಮ್ಮ ಹೆಸರು ಕಾಳಪ್ಪ ಅಂತ, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಡಿಸ್ಟಿಕ್ಕು. ನಾವು ಸುಮಾರು ಒಂದು 10-15 ವರ್ಷದಿಂದ ಇವೆಲ್ಲ ನಮ್ಮ ತಂದೆ ಹಾಕಿರೋ ಮರಗಳೆಲ್ಲ, ನಾವು ಹಾಕಿರೋ ಮರಗಳಲ್ಲ, ಹಳೆ ಮರಗಳು. ಸೂರ್ಯ ಹಲಸು ಅಂತ ಅಂದ್ಬಿಟ್ಟು, ಸೂರ್ಯ ಹಲಸು ಮತ್ತು ಶಿವಸೇನಿ ಹಲಸು ಅಂತ ತಂದಿದ್ದು. ಇದು ನಾಡು ಹಲಸು. ಇದು ಒಟ್ಟಿನಲ್ಲಿ ತಗೊಬಂದು ಮಂಗಳೂರಲ್ಲಿ ಮಾರಾಟ ಮಾಡ್ತಾಯಿದ್ದೀವಿ. ಸುಮಾರು ಒಂದು 15 ವರ್ಷದಿಂದ ಸಾವಯವ ರೈತರಾಗಿ ಮತ್ತು ದೇಶಿ ಬೀಜನ ಸಂರಕ್ಷಣೆ ಮಾಡಿ ಒಂದು 150 ವೆರೈಟಿ ದೇಶಿ ಬೀಜಗಳಿದ್ದಾವೆ. ತರಕಾರಿ ಬೀಜ ಮತ್ತು ಸೊಪ್ಪು, ರಾಗಿ, ಭತ್ತ ಇಂಥದ್ದನ್ನು ತರಕಾರಿ ಬೆಳೆದು ಪ್ರತಿ ತಿಂಗಳು ಸಂತೆಗೆ ಬರ್ತಾಯಿದ್ದು. ಮತ್ತು ಯಾರ್ಯಾರು ಕೇಳ್ತಾ ಇದ್ದಾರೆ ಅವರೆಲ್ಲರೂ ಕಳಿಸ್ಕೊಡ್ತಾ ಇದ್ದೀವಿ. ಈಗ ಹಲಸು ಮೇಳ ನಡೀತು. ಮೊದಲನೇ ವರ್ಷ ಬಂದಿದ್ದು, ಆಚೆ ಬರಲಿಲ್ಲ. ಈಗ 8ನೇ ವರ್ಷ ಬಂದಿದ್ದೀವಿ ಇಲ್ಲಿ ಹಲಸು ಮೇಳ. ಆ ಸರಿ ಬೀಜ ತೊಗೊಂಬಂದಿದ್ದು, ಈ ಸರಿ ಹಲಸನ್ನು ತಂದಿದ್ದೀವಿ. ಮತ್ತು ತರಕಾರಿ ಎಲ್ಲ ಮಾರಾಟ ಮಾಡ್ತಾಯಿದ್ದೀವಿ. ಸರ್ ನಾವೀಗ 1.5 ಟನ್ ತಂದಿದ್ದು ಸರ್. kgಗೆ 80 ರೂಪಾಯಿ, 1/4 kg 40 ರೂಪಾಯಿ ಮಾರಾಟ ಮಾಡ್ತಾಯಿದ್ದೀವಿ. ಇವತ್ತೊಂದು ಸ್ವಲ್ಪ ಕಮ್ಮಿ ಮಾಡಿದ್ದೀವಿ, ಒಂದು 60 ರೂಪಾಯಿ kg ಮಾಡಿದ್ದೀವಿ. ಉಂಡೆ ತೊಗೊಂಡ್ರೆ ಮಾಮೂಲಿ ಬಿಡಿಸಿದ್ದೆಲ್ಲ 40 ರೂಪಾಯಲ್ಲೇ ಮಾರಾಟ ಮಾಡ್ತಾಯಿದ್ದೀವಿ. ವ್ಯಾಪಾರ ಪರವಾಗಿಲ್ಲ ಸರ್, ತೊಂದರೆ ಇಲ್ಲ. ಜನ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇನ್ನೂ ರೆಸ್ಪಾನ್ಸ್ ಕೊಟ್ಟು ಉಂಡೆ ಹಣ್ಣು ತೊಗೊಂಡೋದ್ರೆ ನಮ್ಗೆ ಇನ್ನೂ ಲಾಭ ಆಗ್ತದೆ. ಈಗ ಇನ್ನೂ ಉಳಿತಾ ಇದೆ, ಒಂದು 500 kg ಮೇಲೆ ಉಳ್ಕೊಂಡಿದೆ. ಸಂಜೆ ತನಕ ಎಷ್ಟು ಹೋಗುತ್ತೆ ಅಷ್ಟು ನೋಡ್ತೀವಿ. ಮಿಕ್ಕದೇನು ಇಲ್ಲೇ ಯಾರಿಗಾರು ಕೊಟ್ಟು ಹೋಗ್ತೀವಿ. ಧನ್ಯವಾದ ಸರ್. ನಾವು ಇದು ಹಲಸಿನ ಹಣ್ಣು ತಂದಿದ್ದು ನಾವು ಬಂಟ್ವಾಳ ತಾಲೂಕಿನವರು. ಇದೇ ಊರವರಾದರೂ ಸಹ ಹಲಸಿನ ಹಣ್ಣು ಬೇರೆ ಊರಿಂದ ತರುವ ಅಂದರೆ ಇಲ್ಲಿ ಈ ಸಮಯದಲ್ಲಿ ಹಣ್ಣನ್ನು ಸಿಗ್ತಾ ಇಲ್ಲ. ಕೆಂಪು ಮತ್ತು ಹಳದಿ. ಅದಕ್ಕೆ ನಾವು ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕನ್ನು ಚೇಳೂರಿಂದ ತಗೊಂಡ್ಬಂದಿದ್ದೇವೆ. 2 ಟನ್ನಷ್ಟು ತಗೊಂಡು ಬಂದಿದ್ದೇವೆ. ಅದು ತುಂಬ ರುಚಿ ಇದೆ. ಮಳೆಗಾಲ ಆದ ಕಾರಣ ಸ್ವಲ್ಪ ರುಚಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಆದರೂ ಜನಗಳ ರೆಸ್ಪಾನ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಸಹ ರೀಸನಬಲ್ ಇಟ್ಟಿದ್ದೇವೆ, ನಡೀತಾ ಇದೆ. ಒಟ್ಟಿನಲ್ಲಿ ನಾವು ರೈತರಾಗಿ ಇನ್ನೊಂದು ರೈತನಿಗೆ ಸಹಾಯ ಮಾಡಬೇಕಂತೇಳಿ ಅಲ್ಲಿಯೇ ರೈತರಿಂದ ನಾವು ಡೈರೆಕ್ಟಾಗಿ ತೊಗೊಬಂದಿದ್ದೀವಿ. ಅದೊಂದು ನಮ್ಮಲ್ಲಿರುವಂಥದ್ದು ಪ್ಲಸ್ ಪಾಯಿಂಟ್ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದರೆ ರೈತನಿಗೆ ಸಹಾಯ ಮಾಡಬೇಕಷ್ಟೇ, ಮಧ್ಯವರ್ತಿಗೆ ಸಹಾಯ ಮಾಡಬಾರ್ದು. ಅದಕ್ಕಾಗಿ ಇಷ್ಟು ತೊಗೊಬಂದಿದ್ದೇವೆ. ಧನ್ಯವಾದಗಳು ಸರ್. ಇದು kgಗೆ ನಾವು ನಿನ್ನೆಗೆ 1 kgಗೆ 100 ರೂಪಾಯಿ ಕೊಡ್ತಿದ್ದೇವೆ. ಇವತ್ತು ನಾವು 60 ರೂಪಾಯಿ ಕೊಡ್ತಾ ಇದ್ದೇವೆ. ಹಾಗೆ ಇವತ್ತು ಸ್ವಲ್ಪ ಡೌನ್ ಮಾಡಿದ್ದೀವಿ, ಯಾಕಂದರೆ ಆದಷ್ಟು ಮುಗಿಬೇಕು. ಇದು ಜನಗಳಿಗೆ ಉಪಕಾರ ಹಾಳಾಗಬಾರ್ದು, ಜನಗಳು ತಗೊಂಡು ತಿನ್ನಬೇಕು ಅಂತೇಳಿ. ಹಾಗೆ ಇವತ್ತು ನಾನು 60 ರೂಪಾಯಿಗೆ ಕೊಡ್ತಾ ಇದ್ದೇನೆ. ತುಂಬ ನಡೀತಾ ಇದೆ ವ್ಯಾಪಾರ. ಪರವಾಗಿಲ್ಲ. ಮಳೆಯಿಂದಾಗಿ ಸ್ವಲ್ಪ ನಮಗೆ ಕಷ್ಟ ಆಗಿದೆ, ಆದರೂ ಈಗ ಸ್ವಲ್ಪ ಆಶೆ ಕುದುರ್ತಾ ಇದೆ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ನಮಸ್ತೆ. ನಾವು ಬೆಂಗಳೂರು ಗ್ರಾಮಾಂತರದಿಂದ ದೊಡ್ಡಬಳ್ಳಾಪುರ ತಾಲೂಕಿಂದ ಬಂದಿರೋದು. ಈ ರಂಗನಾಥ ಸ್ವಾಮಿ ಮತ್ತು ಚಂದ್ರು ಅವರು ಸೇರಿ ಈ ಒಂದು ಹಲಸಿನ ಮೇಳದಲ್ಲಿ ಬಂದಿದ್ದೀವಿ. ಹಲಸಿನ ಮೇಳದಲ್ಲಿ ಭಾಗವಹಿಸಿದ್ದೀವಿ. ನಮ್ಮಲ್ಲಿ ಉತ್ತಮವಾದಂಥ ಶ್ರೀನಿಧಿ ಮತ್ತು ಚಂದ್ರ ಹಲಸು ಎರಡೂ ಒಳ್ಳೆಯ ಒಂದು ಹೊಸದಾದಂಥ ಒಂದು ಫಲವತ್ತಾದಂಥ ಸಿಹಿಯಾದಂಥ ಸಕ್ಕರೆ ಸಿಹಿ ನಾಡಿನ ಅಂಥದ್ರನ್ನ ಸೃಷ್ಟಿ ಮಾಡುವಂಥ ಈ ಸೃಷ್ಟಿಗೆ ನಾವು ಇಲ್ಲಿ ಬಂದು ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಹಾಗಾಗಿ ಇಲ್ಲಿನ ಮೇಳದಲ್ಲಿ ಒಂದು ಒಳ್ಳೆಯ ಸಹಾಯ, ಸಪೋರ್ಟು, ಸಹಕಾರ ಎಲ್ಲವೂ ನಮಗೆ ಸೇರಿದೆ, ಒಳ್ಳೆ ಸಿಕ್ಕಿದೆ. ಜನಗಳ ಅಭಿಮಾನ, ಪ್ರೀತಿ, ವಿಶ್ವಾಸವೂ ಸಹ ನಮ್ಮಲ್ಲಿ ಬಂದಿದೆ. ಅವರಿಂದ ನಮ್ಗೆ ಒಳ್ಳೆಯ ಒಂದು ಗೌರವದಿಂದ ನಮ್ಗೆ ನಡೆದುಕೊಳ್ತಾ ಇದ್ದಾರೆ. kg ನಾವು ಇದನ್ನ ಇವರು ಫಿಕ್ಸ್ ಮಾಡಿರೋ ರೇಟರಿಂದ ಚಂದ್ರ ಹಲಸ 1/4 ಕಿಲೋ 100 ರೂಪಾಯಿ, ಶ್ರೀನಿಧಿ 80 ರೂಪಾಯಿ 1/4 ಕಿಲೋ. ನಮಸ್ಕಾರ, ಹರಿ ಓಂ. ನಾನು ಕೋಟದಿಂದ ಬಂದಿದ್ದೆ. ನನ್ನ ಹೆಸರು ಗೋಪಾಲಕೃಷ್ಣಮಯ್ಯ. ಇದು ನಮ್ಮದು ಸಂಸ್ಥೆ ಪಾಂಚಜನ್ಯ ಹೋಮ್ ಪ್ರಾಡಕ್ಟ್. ನಮ್ಮ ಈ ಸಂಸ್ಥೆಯಲ್ಲಿ ಎಲ್ಲವನ್ನು ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ದೇವೆ. ಸ್ಪೆಷಾಲಿಟಿ ಏನಂತ ಹೇಳಿದರೆ ನಮ್ಮಲ್ಲಿರುವಂಥ ಪಾಂಚಜನ್ಯ ರಸಂ ಪೌಡರ್
ಇದು ನೋಡಿ ಯಾವುದೇ ರೀತಿಯಾದಂಥ ಕೆಮಿಕಲನ್ನು ಯೂಸ್ ಮಾಡದೆ ಸದ್ಬಳಕೆ ಆಗುವಂಥ ಆರ್ಗ್ಯಾನಿಕ್ ರೀತಿಯಲ್ಲಿ ನಿಮಗೆ ಉಪಯೋಗ ಆಗುವ ಹಾಗೆ ಇದನ್ನು ತಯಾರು ಮಾಡಿದ್ದೇವೆ. ಇದರ ಸವಿರುಚಿ ನಿಮಗೆ ಸದಾ ರುಚಿಯಾಗಿರ್ತದೆ. ಹಾಗೆಯೇ ಇವತ್ತಿನ ಹಲಸು ಮೇಳದಲ್ಲಿ ಪ್ರಾಮುಖ್ಯವಾದಂತಹ ಪ್ರಾಡಕ್ಟು ಹಲಸಿನ ಹಪ್ಪಳ. ಅತ್ಯಂತ ಶುದ್ಧವಾಗಿ ಯಾವುದೇ ಇತರ ಪದಾರ್ಥಗಳನ್ನು ಸೇರಿಸದೆ ಚಂದವಾಗಿ ಈ ಹಲಸು ಪದಾರ್ಥವನ್ನು ಮಾಡಿದ್ದೇವೆ. ಹಲಸಿನ ಹಪ್ಪಳ ಇದರ ಕ್ರಯ ಬಂದುಬಿಟ್ಟು 150 ರೂಪಾಯಿ ತಗೊಳ್ಳಿ. ಎಲ್ಲ ಜನರು ಇದನ್ನು ಯೂಸ್ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಳಜಿಯಿಂದ ಕಾಪಾಡಿಕೊಳ್ಳಿ. ಹಾಗೆ ಹಲಸಿನ ಕಾಯ್ದ ಚಿಪ್ಸು, ಹಲಸಿನ ಚಿಪ್ಸು ಪ್ಯೂರ್ ತೆಂಗಿನೆಣ್ಣೆಯಿಂದ ಮಾಡಿದಂಥ ಈ ಹಲಸಿನ ಚಿಪ್ಸು 250 ಗ್ರಾಮಿಗೆ 130 ರೂಪಾಯಿ ಬೀಳ್ತದೆ. ನಮ್ಮಲ್ಲೇ ತಯಾರಾದಂತಹ ಪ್ರಾಡಕ್ಟು. ಹಾಗೆಯೇ ಕುಂಬಳಕಾಯಿಯಿಂದ ತಯಾರು ಮಾಡಿದಂತಹ ಇನ್ನೊಂದು ಪ್ರಾಡಕ್ಟ್ ಇದೆ. ಸ್ಪೆಷಲ್ ಕುಂಬಳಕಾಯಿ, ಉದ್ದು, ಮಾವಿನಕಾಯಿ, ಇಂಗನ್ನು ಹಾಕಿ ತಯಾರು ಮಾಡಿದಂತಹ ಉದ್ದಿನ ಸಂಡಿಗೆ. ಇದೊಂದು ಸ್ಪೆಷಲ್ ಪ್ರಾಡಕ್ಟ್ ನಮ್ಮಲ್ಲಿ ತಯಾರಾಗ್ತದೆ. ಇನ್ನೊಂದು ಪ್ರಾಡಕ್ಟ್ ಯಾವುದು ಹೇಳಿದರೆ ಅಪ್ಪೆ ಮಿಡಿ ಉಪ್ಪಿನಕಾಯಿ, ಮಾವಿನ ಹಿಂಡಿ. ಅಪ್ಪೆ ಮಿಡಿ ಉಪ್ಪಿನಕಾಯಿ ಶುದ್ಧವಾಗಿ ತಯಾರು ಮಾಡಿದಂಥ ಮಾವಿನ ಮಿಡಿಯಿಂದ ಯಾವುದೇ ರೀತಿಯಾದಂಥ ಟೇಸ್ಟಿಂಗ್ ಪೌಡ್ರನ್ನ ಹಾಕದೆ, ಆಯಿಲನ್ನು ಮಿಕ್ಸ್ ಮಾಡದೆ ಮಾಡಿರುವಂತಹ ಶುದ್ಧವಾದ ಅಪ್ಪೆ ಮಿಡಿ ಉಪ್ಪಿನಕಾಯಿಗಳು. ಇದು ನಮ್ಮಲ್ಲಿ ಗೋಪಾಲಕೃಷ್ಣಮಯ್ಯ ಪಾಂಚಜನ್ಯ ಹೋಮ್ ಪ್ರಾಡಕ್ಟ್ಸ್ ನಮ್ಮ ಫ್ಯಾಕ್ಟ್ರಿಯಲ್ಲೇ ತಯಾರಾಗ್ತದೆ. ನಮ್ಮ ನೇಮ್ ಬಂದುಬಿಟ್ಟು ಮಯ್ಯಾಸು. ಇದು ಕೋಟಾ ಮತ್ತು ಕೋಟದಲ್ಲಿ ನಮ್ಮ 2 ಶಾಪ್ ಬರ್ತದೆ. ಬೇಕಾದವರು, ಇದು ರಿಕ್ವೈರ್ಮೆಂಟ್ ಇರುವವರು ಕೋಟಕ್ಕೆ ಬರಬಹುದು. ಇಲ್ಲದಿದ್ದರೆ ಆನ್ಲೈನ್ ನಿಮಗೆ ಸಪೋರ್ಟ್ ನಾವು ಮಾಡ್ತೇವೆ. ನನ್ನ ಮೊಬೈಲ್ ನಂಬರ್ 9538897528. ಎಲ್ಲರೂ ಈ ಸದಾ ರುಚಿ ಸವಿರುಚಿಯನ್ನು ಉಪಯೋಗ ಮಾಡಿಕೊಳ್ಳಿ. ಸದಾ ನಿಮಗೆ ಯಾವಾಗಲೂ ಒಳ್ಳೆಯ ಆರೋಗ್ಯ ಬೇಕಾದರೆ ಪಾಂಚಜನ್ಯಕ್ಕೆ ಬನ್ನಿ. ನಿಮಗಾಗಿ ಸದಾ ಸೇವೆಗಾಗಿ ಹಗಲಿರುಳು ನಾವು ನಿಮಗೆ ಸಿದ್ಧ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ನಾನು ವೀಣಾ ಅಂತೇಳಿ ಇಲ್ಲಿ ಮಂಗಳೂರಲ್ಲೇ ಇರೋದು. ನಾನು ಇದು ಹಲಸಿನ ಹಬ್ಬಕ್ಕಿಂತ ಇದೇ ಫಸ್ಟ್ ಬರ್ತಾ ಇರೋದು. ಇಷ್ಟೊತ್ತಿಗೆ ಗೊತ್ತಿರಲಿಲ್ಲ. ನಿನ್ನೆಯೂ ಬಂದಿದ್ದೆ, ಇವತ್ತು ಬಂದಿದ್ದೇನೆ. ನಿನ್ನೆ ಸಹ ಇದಕ್ಕೆ ಸ್ಪರ್ಧೆಗೆ ಸೇರಿದ್ದೆ, ಇವತ್ತು ಸ್ವೀಟಿನ ಇದಕ್ಕೆ ಸೇರಿದ್ದೇನೆ. ನಾನು ಖುಷಿಯಾಯಿತು, ತುಂಬ ಖುಷಿಯಾಯಿತು. ತುಂಬ ಜನ, ಭಾರಿ ಖುಷಿಯಾಯಿತು. ನಾನು ಹಪ್ಪಳ, ಅರಸಿನ ಹುಡಿ ಮತ್ತು ಇನ್ನೆಂತಪ್ಪ ಬಸಳೆ, ಮಾವಿನಕಾಯಿ ಅದೆಲ್ಲ ತಗೊಂಡೆ. ಮಂಗಳೂರು ಚಿಲಿಂಬಿಯಿಂದ ಬಂದಿದ್ದೇನೆ. ನಮ್ಮಲ್ಲಿ ಶುಂಠಿ ಲಿಂಬೆ ಕಷಾಯ, ಎಳ್ಳು ಜ್ಯೂಸು, ಬಾಳೆಹಣ್ಣು ಮಜ್ಜಿಗೆ, ಮತ್ತು ಸೀಸನಲ್ಲಿ ಪತ್ತಡೆ ಇರ್ತದೆ, ಹಲಸಿನ ಗಟ್ಟಿ ಇರ್ತದೆ, ಮತ್ತು ಸಾಂಬಾರು ಹುಡಿ, ರಸಮುಡಿ, ಪುಳಿಯೋಗರೆ, ಕಷಾಯ ಹುಡಿ. ಇಲ್ಲೇ ಮಂಗಳೂರಿನಲ್ಲೇ ಲೋಕಲ್ ಚಿಲಿಂಬಿಯಿಂದ ಬಂದ. ಮತ್ತು ಶುಂಠಿ ಲಿಂಬೆ ಕಷಾಯ ಬಿಸಿ. ನಾನು ನಿನ್ನೆಲ್ಲಿ ಇವತ್ತೊಂದು ದಿವಸ ಮಾತ್ರ ಬಂದದ್ದು. ನಮಸ್ತೆ. ಇದು ಮಂಗಳೂರಿನ ಹಲಸು ಮೇಳ ಅಂದರೆ ಹಲಸು ಹಬ್ಬ. ಇಡೀ ಮಂಗಳೂರಿನವರ ಜನತೆ ಇಲ್ಲಿ ಬರ್ತಾರೆ. ಭಾಳ ಖುಷಿ ಕೊಡ್ತಾ ಇದೆ. ಕಳೆದ 4-5 ವರ್ಷಗಳಿಂದ ಸತತವಾಗಿ ಬರ್ತಾ ಇದ್ದೇನೆ. ಒಳ್ಳೆಯ ವ್ಯವಸ್ಥೆ ಮಾಡ್ತಾರೆ, ಒಳ್ಳೆಯ ಜನಗಳ ಬೆಂಬಲವೂ ಇದೆ. ಇಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ. ಮತ್ತು ಹಲವು ನಮೂನೆ ಹಲಸುಗಳು ಇಲ್ಲಿಗೆ ಬರ್ತದೆ. ದೊಡ್ಡಬಳ್ಳಾಪುರ ಇರ್ಬೋದು, ಬೆಂಗಳೂರು ಉತ್ತರ ಇರ್ಬೋದು. ಅಂತೂ ಕೆಂಪು ಬಣ್ಣದ, ಬಿಳಿ ಥರದ ಬಣ್ಣಗಳ ಹಲಸುಗಳು ಇಲ್ಲಿ ಇರ್ತದೆ. ಹಾಗೆ ಮಾವಿನ ಹಣ್ಣು ಸಹ ಹಾಗೆ ಬೇರೆ ಬೇರೆ ಥರದಂಥ ಮಾವಿನ ಹಣ್ಣು ಸಹ ನಮ್ಮ ಇಲ್ಲಿಗೆ ಬರ್ತದೆ. ಅದೆಲ್ಲ ಇನ್ನೊಂದು ವಿಶೇಷ ಅಂತಂದರೆ ಸಾವಯವ ಪದಾರ್ಥಗಳು ಇಲ್ಲಿ ಇರ್ತದೆ. ಇದು ಬಹಳ ವಿಶೇಷವಾದಂಥ ವಿಚಾರ. ಯಾಕಂದರೆ ಎಲ್ಲ ಕಡೆಯಲ್ಲೂ ಸಮೇತ ನಾವು ಯಾವುದೇ ಮೇಳಕ್ಕೆ ಹೋದರೆ ಆರ್ಗ್ಯಾನಿಕ್ ಅಂತ ಹೇಳುವಂಥದ್ದು ಬಹಳ ಅಪರೂಪ ಆಗಿದೆ. ಹಾಗಾಗಿ ಆ ಆರ್ಗ್ಯಾನಿಕ್ ಪದಾರ್ಥಗಳು ಇಲ್ಲಿ ಸಿಗುವಂಥದ್ದು ಬಹಳ ವಿಶೇಷವಾದಂಥದ್ದು. ಅದರ ಚೌಕಟ್ಟಿನೊಳಗೆ ಇಲ್ಲಿ ಸ್ಟಾಲ್ಗಳು ಕೊಡೋದು ಇನ್ನೂ ಸಹ ಒಂದು ವಿಶೇಷ. ಯಾಕಂತ ಹೇಳಿದರೆ ಬಾಕಿದ ಕಡೆ ಕಂಪೇರ್ ಮಾಡಿದರೆ ಆ ಒಂದು ಸಿಸ್ಟಮ್ ಒಳಗೆ ತುಂಬ ಕಡಿಮೆ. ಆದ್ದರಿಂದ ಇಲ್ಲಿ ಅದನ್ನೆಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ. ಅತ್ಯಂತ ಖುಷಿ ಕೊಡ್ತಾ ಇದೆ. ಇಲ್ಲಿ ಎಲ್ಲರ ಜೊತೆ ಅವರೊಟ್ಟಿಗೆ ಸಮ್ಮೇಳನ ಆಗುವಂತಹದ್ದು, ಎಲ್ಲ ವಿಚಾರಗಳನ್ನು ವಿಮರ್ಶಿಸುವಂಥದ್ದು ಬಹಳ ಸಂತೋಷ ಕೊಡ್ತಾ ಇದೆ. ವಂದನೆಗಳು. ಎಲ್ರಿಗೂ ನಮಸ್ಕಾರ. ನಾನು ಸುಹಾಸ್ ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಕಳೆದ 8 ವರ್ಷದಿಂದ ನಾವು ವ್ಯವಹಾರ ಮಾಡ್ತಾ ಬರ್ತಾ ಇದ್ದೇವೆ. ಸೊ ಹಲಸು ಮೇಳ ಮಂಗಳೂರು ಬಾಳಂಬಟ್ಟ ಹಾಲಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೀತಾ ಇರುವಂಥ ಒಂದು ಹಲಸು ಮೇಳ. ಈ ವರ್ಷ ಹಲಸಿನ ಬೇರೆ ಬೇರೆ ಸ್ಪರ್ಧೆಗಳನ್ನು ಸಹ ಇಲ್ಲಿ ಮಾಡಿದ್ದಾರೆ. ಸೊ ನಾವು ಮರಿಕೆ ಐಸ್ ಕ್ರೀಮ್ ಅಂತ ತೊಗೊಂಡು ಬಂದಿದ್ದೇವೆ. ಪ್ರತಿ ವರ್ಷ ಬರ್ತೇವೆ ಅದೇ ಜಾಗದಲ್ಲಿ, ಅದೇ ಹೊಸ ರುಚಿಯೊಂದಿಗೆ. ಈ ವರ್ಷ ಕಾಡು ಮಾವಿನ ಹಣ್ಣಿನ ಐಸ್ ಕ್ರೀಮ್ ನಮ್ಮ ಮರಿಕೆ ಐಸ್ ಕ್ರೀಮ್ನಲ್ಲಿ ಈ ವರ್ಷದ ವಿಶೇಷ.
ನಮ್ಮ ಈ ಸೀಸನ್ನ ಕಾಡು ಮಾವು ವರ್ಷದಲ್ಲಿ ಒಂದು 2 ತಿಂಗಳು ಸಿಗ್ತದೆ. ಆ 2 ತಿಂಗಳಲ್ಲಿ ಕೂಡ ನಾವು ಈ ಕಾಡು ಮಾವಿನ ಹಣ್ಣು ಐಸ್ ಕ್ರೀಮ್ ಮಾಡ್ತೇವೆ. ಸೊ ಮಂಗಳೂರಿನ ಹಲಸು ಹಬ್ಬದಲ್ಲಿ ಈ ಸರ್ತಿ ಕಾಡು ಮಾವಿನ ಹಣ್ಣು ಐಸ್ ಕ್ರೀಮ್ ಜೊತೆಗೆ ಹಲಸು, ಮಾವು, ಬೊಂಡ, ಚಿಕ್ಕು ಎಲ್ಲ ಐಸ್ ಕ್ರೀಮ್, ಅಡಿಕೆ ಐಸ್ ಕ್ರೀಮ್ ಇದೆ, ಗಾಂಧಾರಿ ಮೆಣಸಿದೆ. ಸೊ ಎಲ್ಲ ಐಸ್ ಕ್ರೀಮ್ನೊಂದಿಗೆ ಹಲಸು ಹಬ್ಬದಲ್ಲಿ ನಾವಿದ್ದೇವೆ. ಅದರ ಜೊತೆಗೆ ಹಲಸು ಕೂಡ, ತೋಟದ ಹಲಸನ್ನು ಕೂಡ ತಂದಿದ್ದೇವೆ. ಸೊ ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ ಈ ಬಾರಿ ಹಲಸು ಮೇಳದಲ್ಲಿ. ಥ್ಯಾಂಕ್ ಯು. ನಮಸ್ತೆ, ನಾನು ಮಂಗಳೂರು ಓಮಂಜೂರು ಮೂಡ್ಶೆಟ್ಟೆಯಿಂದ ಹಲಸಿನ ಹೋಳಿಗೆ, ಶೋಭಿತ್ ಹಲಸಿನ ಹೋಳಿಗೆ ಅವರು ಸ್ಪೆಷಲಾಗಿ ಯಾವಾಗಲೂ ಹಲಸಿನ ಹೋಳಿಗೆನೇ ಮಾಡುವಂಥದ್ದು. ಆದರೆ ಈ ಸಲ ನಾನು ಮಾವಿನ ಹಣ್ಣಿನ ಹೋಳಿಗೆ ಮಾಡಿದ್ದೇನೆ ಸ್ಪೆಷಲಾಗಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಮತ್ತು ಈ ಸಲ ನಾವು ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀವಿ. ಗೋಧಿ ಹಿಟ್ಟು, ತೆಂಗಿನೆಣ್ಣೆಯಿಂದ ಮತ್ತು ಬೆಲ್ಲ ಹಾಕಿ ಮಾಡಿರೋದು, ಕಂಪ್ಲೀಟ್ ಕೆಮಿಕಲ್ ಇಲ್ಲದೆ ಆರ್ಗ್ಯಾನಿಕ್ ಆಗಿ ನಾನು ಮಾಡಿಕೊಟ್ಟಿದ್ದೇನೆ. ಮತ್ತು ನೋಡಿ, ನಾನು ಈ ಸಲ ಪ್ಲೇಟಲ್ಲಿ ಕೂಡ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಬಾಳೆದೆಲೆಯಲ್ಲಿ ಇಟ್ಟು ಯೂಸ್ ಮಾಡಿದ್ದೇವೆ. ಪಾರ್ಸಲಿಗೂ ಕೂಡ ಬಾಳೆದೆಲೆನೇ ಯೂಸ್ ಮಾಡ್ತಾ ಇದ್ದೇವೆ. ಪ್ಲಾಸ್ಟಿಕ್ ಮುಕ್ತ ಫುಡ್ ಕೊಡ್ತಾ ಇದ್ದೇನೆ. ವ್ಯಾಪಾರ ಒಳ್ಳೆಯದಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಆಲ್ಮೋಸ್ಟ್ ಮಂಗಳೂರಿನ ಜನತೆಗೆ ನಮ್ಮ ಗುರ್ತುಂಟು, ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ರಾಜವರ್ಧನ್ ಅಂತ, ಬೆಂಗಳೂರಿಂದ ಬಂದಿದ್ದು. ತುಂಬ ಚೆನ್ನಾಗಿದೆ. ನಾವು ಗೀ ರೋಸ್ಟ್ ಟ್ರೈ ಮಾಡ್ತಾ ಇದ್ದೀವಿ ಈಗ. ಇದಕ್ಕಿಂತ ಮುಂಚೆ ನಾವು ಹಲಸು ಹೋಳಿಗೆ ತಿಂದ್ವಿ, ಮತ್ತು ಹಪ್ಪಳ ಟ್ರೈ ಮಾಡಿದ್ವಿ. ಪಾನಕ ತುಂಬ ಚೆನ್ನಾಗಿತ್ತು. ಸಂಡಿಗೆ ತೊಗೊಂಡಿದ್ದೀವಿ. ಇನ್ನೂ ಒಂದು 3-4 ಐಟಮ್ ಮನೇಲಿ ಟ್ರೈ ಮಾಡೋಕ್ಕೆ ತೊಗೊಂಡಿದ್ದೀವಿ. ಇನ್ನೊಂದು 2 ತಿಂಗಳವರೆಗೂ ಮನೇಲಿ ಟ್ರೈ ಮಾಡಿ ಬರೀ ಹಲಸಿಂದೇ ವಾಸನೆ ಆಗುತ್ತೆ ಅಡುಗೆ ಮನೆಯಲ್ಲಿ. ನಾವು ವಿನಯ್ ಅಂತ ಕುಂದಾಪುರದಿಂದ ಇದು ಹಲಸಿನ ಫುಡ್ ಐಟಮ್ ನಾವು ರೆಡಿ ಮಾಡ್ತಾ ಇದ್ದೇವೆ. ನಮ್ಮ ಮೊದಲನೇದಾಗಿ ಹಲಸಿನ ಗಟ್ಟಿ ಬರುತ್ತೆ, ಮತ್ತು ಹಲಸಿನಕಾಯಿ ಕಬಾಬ್ ಇದೆ, ಮತ್ತು ಹಲಸಿನ ಹಣ್ಣಿನ ಮೊಳಕೆ ಮಾಡ್ತೀವಿ, ಮತ್ತು ಹಲಸಿನ ಪೋಡಿ ಮಾಡ್ತಾಯಿದ್ದೀವಿ. ಮತ್ತು ಸೀಸನ್ ವೈಸಲ್ಲಿ ಹಲಸಿನ ಕೇಸರಿ ಭಾತು, ಮತ್ತು ಹಲಸಿನ ಪಾಯಸ, ಮತ್ತು ಹಲಸಿನ ಮಂಚೂರಿ, ಹಲಸಿನ ಚಿಲ್ಲಿ ಎಲ್ಲ ರೆಡಿ ಮಾಡಿ ಕೊಡ್ತೀವಿ. ಮತ್ತು ನಮ್ಮದು ಇದರಾಗಿ ಉಪ್ಪಿನಕಾಯಿ ಮತ್ತು ಹಲಸಿನ ಉಪ್ಪೋಡು ಪಚ್ಚಡ ಅಂತ ಬರುತ್ತೆ, ಅದು ಮಾಡ್ತೀವಿ. ಹಲಸಿನ ಹಣ್ಣಿನ ವೆರೈಟಿಯಾಗಿ ಹಲಸಿನ ಹಣ್ಣಿನ ಮಾಮಲ ಬರುತ್ತೆ, ಹಲಸಿನ ಹಪ್ಪಳ ಬರುತ್ತೆ, ಮತ್ತು ಉಪ್ಪಿನಕಾಯಿಗಳಲ್ಲಿ ವೆರೈಟಿ ಉಪ್ಪಿನಕಾಯಿಗಳು ಸಿಗುತ್ತೆ. ನಾವು ಇಲ್ಲಿಗೆ ಹತ್ತಿರ ಈಗ 8ನೇ ವರ್ಷ ಆಗಿದೆ. ಬಾಳಂಪೇಟೆ ಹಾಲಿಗೆ ಬರ್ತಾ ಇದ್ದೀವಿ. ಒಳ್ಳೆ ರೀತಿಯ ರೆಸ್ಪಾನ್ಸ್ ಬರ್ತಾ ಇದೆ. 2 ದಿವಸನೂ ಒಳ್ಳೆ ಜನ ಬಂದು ಒಳ್ಳೆ ರೀತಿಯಲ್ಲಿ ಐಟಮ್ಗಳನ್ನು ಪರ್ಚೇಸ್ ಮಾಡಿಕೊಂಡು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ ಭಟ್ ಅಂತ. ನಮ್ಮದು ಇದು ಫ್ಯಾಮಿಲಿ ಸ್ಟಾಲ್ ಇಟ್ಟ ಹಾಗೆ ಆಗಿ ಹೋಗಿದೆ. ನಾವೆಲ್ಲ ಮನೆ ಮಂದಿಗಳೇ ಸೇರಿ ನಮ್ಮ ಮನೆಯಲ್ಲಿ ಬೆಳೆಸಿರುವಂತಹ ಎಲ್ಲ ಪದಾರ್ಥಗಳು, ಹಲಸಿನ ಎಲ್ಲ ಪದಾರ್ಥಗಳನ್ನು ನಾವಿಲ್ಲಿ ತಂದು ಮನೆಯಲ್ಲೇ ಮಾಡಿ ತೊಗೊಂಡು ಬಂದದ್ದು. ಈಗ ಸಾವಯವ ಕೃಷಿ ಗ್ರಾಹಕ ಬಳಗದ ವತಿಯಿಂದ ಇದೀಗ 8ನೇ ವರ್ಷದ ಹಲಸು ಮೇಳ ಆಗ್ತಾ ಇದೆ. ಇವತ್ತು ಮಳೆ ಬಂದರೂ ಕೂಡ ಜನ ತುಂಬ ಆಸಕ್ತಿಯಿಂದ ಬಂದು ಹಲಸಿನ ಹಣ್ಣು ತಿನ್ನಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ತುಂಬ ಖುಷಿಯಾಯಿತು ಅವರ ಒಂದು ಪ್ರತಿಕ್ರಿಯೆಗೆ. ಈಗ ಇಲ್ಲಿ ನೋಡ್ಬೋದು, ನಾವು ಹಲಸಿನ ಹಣ್ಣಿನ ಪಾಯಸ ಮಾಡಿದ್ದೇವೆ. ಹಲಸಿನ ಕಾಯಿದು ದೋಸೆ, ಉಪ್ಪಲ್ಲಿ ಹಾಕಿಟ್ಟಂತಹ ಹಲಸಿನ ಸೊಳೆಯಿಂದ ರೊಟ್ಟಿ, ಅದೇ ರೀತಿಯಲ್ಲಿ ಮಾಂಬಳ, ಮಾವಿನ ಹಣ್ಣಿನದು ಮಾಂಬಳ, ಕಾಟು ಮಾವಿನ ನಿಗಸಿಗೂ ತುಂಬ ಅಪರೂಪ ಆಗೋಗಿದೆ. ಅದಲ್ಲದೆ ಹಣ್ಣು ಹಪ್ಪಳ, ಹಲಸಿನ ಹಪ್ಪಳ, ಮತ್ತು ಉಂಡೆಕಾಳು, ಮತ್ತು ಲೆಮನ್ ಗ್ರಾಸ್ ಹರ್ಬಲ್ ಟೀ, ಅದಾದಮೇಲೆ ಮಸಾಲೆ ಮಜ್ಜಿಗೆ, ಮತ್ತು ಹಲಸಿನ ಹಪ್ಪಳದಿಂದ ಮಾಡಿದಂತಹ ಚಾಟ್ಗಳು. ಸೊ ಈ ರೀತಿ ಎಲ್ಲ ಪದಾರ್ಥಗಳನ್ನು ನಾವೀಗ ಇವತ್ತು ನಮ್ಮ ಸ್ಟಾಲಲ್ಲಿ ಇಟ್ಟಿದ್ದೇವೆ. ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಕೆಲವರಿಗೆ ಅದೆಲ್ಲ ಹೊಸದಾಗಿದೆ, ಕೆಲವರಿಗೆ ಸಿಗೋದಿಲ್ಲ. ಈಗ ಕಾಟು ಮಾವಿನ ಹಣ್ಣಾಗಿರ್ಬೋದು, ಅದೆಲ್ಲ ಸಿಗೋದಿಲ್ಲ. ಆ ಎಲ್ಲ ಉದ್ದೇಶದಿಂದ ತುಂಬ ಚೆನ್ನಾಗಿದೆ ಪ್ರತಿಕ್ರಿಯೆ. ನಾವೆಲ್ಲ ಮನೆ ಮಂದಿ ಸೇರಿ ಮಾಡ್ತಾ ಇದ್ದೇವೆ ಅಷ್ಟೇ. ಒಂದು ಹೊಸ ಪ್ರಯತ್ನ ನಮ್ಮದು ಅಷ್ಟೇ ಈ ಸಲ. ನಾವು ವಿಶ್ವನಾಥ ಸೈಗುಳಿ ಅಂತ, ನಾವು ಕೊಲ್ಲೆ ಸೋಮೇಶ್ವರದಿಂದ ಬಂದಿದ್ದೀವಿ. ಭಾಳ ಒಂದು ಉತ್ಸವ, ಹಲಸು ಹಬ್ಬ ಅಂತ ಹೇಳಿದರೆ ಖುಷಿ, ನೋಡೋದು ಖುಷಿ, ತಿನ್ನಲಿಕ್ಕೂ ಖುಷಿ. ಎಲ್ಲ ವೆರೈಟೀಸ್ ಇದೆ, ಸಾವಯವ ಕೃಷಿ ಸಂಬಂಧಪಟ್ಟಿದ್ದಂಥ, ಮತ್ತು ಹಲಸಿನ ಹಣ್ಣಿಗೆ ಸಂಬಂಧಪಟ್ಟಂತೆ ಎಲ್ಲ ವಿವಿಧ ಖಾದ್ಯತೆಗಳನ್ನು ವೆರೈಟೀಸ್ ಐಟಮ್ ಇದೆ. ಎಲ್ಲರೂ ಬಂದು ಇಲ್ಲಿ ನೋಡಿ ಆನಂದಿಸ್ಬೇಕು, ತಿನ್ನಬೇಕು, ಖುಷಿ ಪಡಬೇಕು. ಮಳೆ ಬೇರೆ ಬರ್ತಾನೆ, ಮಳೆ ಇದ್ದರೂ ಕೂಡ ಇದು ನಮ್ಗೆ ಲೆಕ್ಕಕ್ಕಿಲ್ಲ, ಅದರ ಖುಷಿಯಾಗಿ ಬಂದು ತಿನ್ನಲಿಕ್ಕೆ ಆಗುತ್ತೆ. ನಾವು ಕೆಲವು ಐಟಮ್ ತಿಂದೆವು, ಟೇಸ್ಟ್ ಮಾಡಿದೆವು, ಸೂಪರ್ ಇದೆ, ಒಳ್ಳೆ ಕಾರ್ಯಕ್ರಮ, ಎಲ್ಲರಿಗೂ ಖುಷಿಯಾಗಿದೆ. ನಾನು ಡಾಕ್ಟರ್ AP ಕೃಷ್ಣ ಅಂತೇಳಿ ಪ್ರತಿ ವರ್ಷ ಬರ್ತಾ ಇದ್ದೇನೆ ಇದಕ್ಕೆ, ಹಲಸಿನ ಮೇಳಕ್ಕೆ. ಭಾರಿ ಗಮ್ಮತ್ತಾಗ್ತದೆ, ಒಳ್ಳೆ ತಿಂಡಿ ಎಲ್ಲ ಸಿಗ್ತದೆ. ಹಾಗೆ ನಾವು ಎಂಕರೇಜ್ ಮಾಡಬೇಕಲ್ಲ ನಮ್ಮ ಹಲಸಿಗೆ. ಹಾಗೆ ಇದು ನನ್ನ ಹೆಂಡತಿ ಸುಮನ್ ಕೃಷ್ಣ, ನಾನು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರು. ಖುಷಿ ಆಯಿತು ತುಂಬ. ಆತ್ಮೀಯರು ಎಲ್ಲರಿಗೂ ನಮಸ್ಕಾರ. ಸಾವಯವ ಕೃಷಿಕ ಗ್ರಾಹಕ ಬಳಗ ಇದರ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ
ಹಲಸು ಹಬ್ಬ ಈ ವರ್ಷ 8ನೇ ವರ್ಷದ ಹಬ್ಬವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ಇದನ್ನು ಉತ್ತಮವಾಗಿ ನಡೆಸಿಕೊಂಡು ಬಂದಂಥ ನಾವು ಈ ವರ್ಷ ವಿವಿಧ ರೀತಿಯ ಸ್ಪರ್ಧೆಗಳೊಂದಿಗೆ ಇದನ್ನು ನಡೆಸಿಕೊಡಬೇಕು ಎಂಬಂಥ ಒಂದು ಯೋಜನೆಗೆ ಕೈ ಹಾಕಿ ಅದರಲ್ಲಿ ನಾವು ಸಾಕಷ್ಟು ಒಂದಷ್ಟು ಸ್ಪರ್ಧಾಳುಗಳನ್ನು ಸೇರಿಸಿಕೊಳ್ಳುವುದರಲ್ಲಿ ಅವರಿಂದ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿಸಿಕೊಳ್ಳುವುದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಮುಖ್ಯವಾಗಿ ಶಾಖಪಾಕದ ವಿಭಾಗದಲ್ಲಿ ಸಿಹಿ ಮತ್ತು ಖಾರ ತಿಂಡಿ ತಿನಿಸುಗಳನ್ನು ಮಾಡುವಂಥ ಒಂದು ಸ್ಪರ್ಧೆಯನ್ನು ನಾವು ಯೋಜಿಸಿಕೊಂಡಿದ್ದೇವೆ. ಇದು ಈವರೆಗೆ ನಾವು ಯೋಜನೆ ಮಾತ್ರ ಇತ್ತು, ಅದನ್ನು ಕಾರ್ಯರೂಪ ತರುವಲ್ಲಿ ನಮಗೆ ಸಾಧ್ಯವಾಗಿದೆ. ಅದನ್ನು ಇವತ್ತು ಈಗ ತಾನೇ ಇದರಲ್ಲಿ ಮಾಡಿಕೊಂಡು ಅದರಲ್ಲಿ ವೈವಿಧ್ಯಮಯವಾದಂಥ ಒಂದು ಚಿತ್ರಣವನ್ನು ಹೇಗೆ ನಾವು ಯಾವುದೇ ರೀತಿಯ ಕಲಬೆರಕೆ ಇಲ್ಲದೆ ಬಣ್ಣವನ್ನು ಬಳಸಿಕೊಳ್ಳದೆ ಉತ್ತಮವಾದ ಮೇಲ್ದರ್ಜೆಯ ಆಹಾರ ಪದಾರ್ಥವನ್ನು ಕೊಡುವುದು ಎಂಬಂಥ ಒಂದು ಸಾಧ್ಯತೆಗೆ ಅವಕಾಶವನ್ನು ನಮ್ಮ ಇವತ್ತಿನ ಈ ಸ್ಪರ್ಧಾಳುಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆ ಮೆಚ್ಚುಗೆ ಅವರ ಪಾತ್ರದ ಕಾರಣ ಅವರೆಲ್ಲರೂ ಕೂಡ ನಿಜವಾಗಿ ನಮ್ಮ ಬಳಗದ ಒಂದು ರೀತಿ ಬೆನ್ನೆಲುಬಾಗಿ ನಿಲ್ಲುವಂಥವರು. ಆ ಒಂದು ಅಂಶ ಅಲ್ಲಿ ಆಗಿದ್ದರೆ, ಅದಲ್ಲದೆ ಮತ್ತೊಂದು ಕಡೆಯಲ್ಲಿ ಡ್ರಾಯಿಂಗ್ ಸ್ಪರ್ಧೆ ಇದೆ ಮಕ್ಕಳಿಗೆ, ಅದೇ ರೀತಿಯಲ್ಲಿ ಭಾಷಣ ಸ್ಪರ್ಧೆ ಇದೆ, ಹಲಸಿನ ಸಂಬಂಧವಾಗಿ ಪ್ರಬಂಧ ಸ್ಪರ್ಧೆ ಇದೆ. ಹೀಗೆ ಈ ಒಂದು ವೇದಿಕೆ ನಡೀತಾ ಇದೆ. ಇಲ್ಲಿ ಸಾವಯವ ಕೃಷಿಕ ಗ್ರಾಹಕ ಬಳಗ ನಡೆಸುವಂಥ ಹಲಸಿನ ಮೇಳದಲ್ಲಿ ಹಲಸಿನ ವಿವಿಧ ತಳಿಗಳ ಹಲಸಿನ ಹಣ್ಣುಗಳು ಮಾತ್ರವಲ್ಲದೆ ಒಂದು ರೀತಿಯಲ್ಲಿ ಸಾವಯವ ಕೃಷಿ ಉತ್ಪನ್ನಗಳ ಮಾರಾಟವೂ ಕೂಡ ಜಂಟಿಯಾಗಿ ನಡೀತಿರುವಂಥದ್ದು ಬಹಳ ಸಂತೋಷದ ವಿಚಾರ. ಹೀಗೆ 2 ದಿವಸದ ಹಲಸು ಹಬ್ಬ ಅಂತ ಹೇಳುವಂಥದ್ದು ಹಬ್ಬದ ಉತ್ಸವದ ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿಕೊಳ್ತಾ ಇದೆ. ಮಂಗಳೂರಿನ ಈ ಪರಿಸರದಲ್ಲಿ ನಡೆಯುವಂಥದ್ದು ಇದು ಆರಂಭದಿಂದಲೇ ಒಂದು ಉತ್ತಮ ಕಾರ್ಯಕ್ರಮವಾಗಿದ್ದು ಮಂಗಳೂರಿಗೆ ಹಬ್ಬದ ವಾತಾವರಣ ಉಂಟು ಮಾಡಿಕೊಂಡಿದ್ದರೆ ವರ್ಷ ಹೋದ ಹಾಗೆ ಜನ ಸಾಂದ್ರತೆಯಲ್ಲಿಯೂ ಅದೇ ರೀತಿಯಲ್ಲಿ ಗ್ರಾಹಕರ ಸಂಖ್ಯೆಯ ವರ್ಧನೆಯಲ್ಲೂ ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗ ಒಂದು ಮೇಲುಗೈಯನ್ನು ಸಾಧಿಸಿಕೊಂಡಿದೆ. ಒಂದು ರೀತಿಯಲ್ಲಿ ಹಲಸು ಹಬ್ಬದ ಅಣ್ಣ ಎಂಬಂತ ಹೇಳುವ ರೀತಿಯಲ್ಲಿ ಇತರರಿಗೂ ಕೂಡ ಈ ರೀತಿಯ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟು ಹಲಸಿನ ಹಣ್ಣಿಗೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿಕೊಳ್ಳಲು ಮಾತ್ರವಲ್ಲ, ಹಲಸಿನ ಹಣ್ಣಿನ ಕೃಷಿಕರಿಗೆ ಬೆಳೆಗಾರರಿಗೆ ಉತ್ತಮವಾದಂಥ ಬೆಲೆಯನ್ನು ದೊರಕುವುದಕ್ಕೆ ಮಾರುಕಟ್ಟೆ ದೊರಕುವಂತೆ ಕೃಷಿಕ ಗ್ರಾಹಕ ಬಳಗ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದೆ. ಅಂತಹ ಒಂದು ವೇದಿಕೆಯನ್ನು ಮಾಡಿಕೊಟ್ಟು ಎಲ್ಲರ ಬೆಂಬಲ ಪ್ರೀತಿಯೊಂದಿಗೆ ಮಂಗಳೂರಿನ ಜನಮೆಚ್ಚುಗೆ ಪಾತ್ರವಾದ ಸಾವಯವ ಕೃಷಿಕ ಗ್ರಾಹಕ ಬಳಗದ ಒಬ್ಬ ಸಕ್ರಿಯ ಸದಸ್ಯ ಎಂಬ ರೀತಿಯಲ್ಲಿ ನನ್ನ ಹೆಸರು ನಾರಾಯಣ ರಾವ್ ಎಂಬೊಂದಿಗೆ ಆತ್ಮೀಯವಾದ ವಂದನೆಗಳೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ರಾಧಾಕೃಷ್ಣ, ಪುತ್ತೂರಿಂದ ಬಂದದ್ದು. ನಮ್ಮದು ನಿತ್ಯ ಚಪಾತಿ ಎಲ್ಲರೂ ಕೇಳಿರ್ಬೋದು, ನಿತ್ಯ ಬ್ರ್ಯಾಂಡ್. ಸೊ ನಮ್ಮದು ನಿತ್ಯ ಫುಡ್ ಪ್ರಾಡಕ್ಟ್ ಅಂತ ಪುತ್ತೂರು. ನಮ್ಮದು ಇಲ್ಲಿ ಬಾಳಂಬಟ್ಟಲ್ಲಿ ನಡೆಯುವ ಹಲಸು ಮೇಳದಲ್ಲಿ ನಾವು ಸ್ಟಾಲ್ ಹಾಕಿದ್ದೀವಿ. ನಾವು ಹೆಚ್ಚು ಕಡಿಮೆ ಒಂದು 5-6 ರೀತಿಯ ಹಲಸಿನ ಉತ್ಪನ್ನಗಳನ್ನು ನಾವು ತಯಾರಿಸ್ತಾ ಇದ್ದೇವೆ. ಈಗಾಗಲೇ ನಿಮಗೆಲ್ಲ ಪರಿಚಿತ ಇರುವ ಹಾಗೆ ಹಲಸಿನ ಬೀಜದ ಕುಕ್ಕೀಸ್ ಮಾಡ್ತಾ ಇದ್ದೇವೆ. ನಿತ್ಯ ಬ್ರ್ಯಾಂಡಲ್ಲಿ ಹಲಸಿನ ಬೀಜದ ಕುಕ್ಕೀಸ್ ಇದೆ. ಇನ್ನೊಂದು ಇದೇ ಸೀಡ್ ಪೌಡ್ರ್ ಕೂಡ ಇದೆ, ನಮ್ಮದು ಹಲಸಿನ ಬೀಜದ ಸೀಡ್ ಪೌಡ್ರ್ ಇದೆ. ಇನ್ನೊಂದು ಬಂದು ನಿತ್ಯ ಚಪಾತಿ, ಹಲಸಿನ ಬೀಜ ಇದ್ದರೆ ಚಪಾತಿ ಮನೆಯಲ್ಲಿ ತಗೊಂಡೋಗಿ ಮಾಡುವಂಥ ಪೌಡ್ರನ್ನು ರೆಡಿ ಮಾಡಿದ್ದೇವೆ. ಇನ್ನೊಂದು ಬಂದು ಹಪ್ಪಳ, ಹಲಸಿನಕಾಯಿಯ ಪ್ಯೂರ್ ಹಪ್ಪಳವನ್ನು ಕೂಡ ತಯಾರು ಮಾಡಿದ್ದೇವೆ. ಅದಲ್ಲದೆ ನಾವೀಗ ಹೊಸತಾಗಿ ಒಂದು ಆಹಾರ ಉತ್ಪನ್ನವನ್ನು ಹಲಸಿನ ತೋಳೆಯಿಂದ ಮಾಡಿದ ಪೌಡ್ರನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದೇವೆ ನಿನ್ನೆ. ಇದು ಹಲಸಿನ ಕಾಯಿ ಅಥವಾ ಹಣ್ಣಿಗೆ ಇರುವಂಥ ತೋಳೆಯನ್ನು ತೆಗೆದು ಅದನ್ನು ಡಿಹೈಡ್ರೇಷನ್ ಮಾಡಿ ಪೌಡ್ರ್ ಫಾರ್ಮಲ್ಲಿ ಇರುತ್ತೆ. ಇದನ್ನು ನಾವು ರೆಸಿಪಿಯಾಗಿ ಬೇರೆ ಬೇರೆ ಆಹಾರ ಉತ್ಪನ್ನಗಳಲ್ಲಿ ಬಳಸಿಕೊಳ್ಬೋದು. ಇದು ಆರೋಗ್ಯಕ್ಕೆ ಭಾಳ ಉತ್ತಮವಾದ ಪ್ರಾಡಕ್ಟ್. ಇದನ್ನು ನಿನ್ನೆ ನಮ್ಮ ಬಾಳಂಬಟ್ಟು ಇಲ್ಲಿ ಸಾವಯವ ಮೇಳದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಗ್ರಾಹಕರಿಂದ ಭಾಳಷ್ಟು ಉತ್ತಮವಾದ ಬೇಡಿಕೆ ಕೂಡ ಬಂದಿದೆ. ಇದು ಹೇಗೆ ಅಂದರೆ ನಿಮಗೆ ನ್ಯಾಚುರಲ್ ಹಲಸಿನಕಾಯಿ ಹೇಗೆ ತಿಂತೀರೋ ಅದೇ ರೀತಿಯ ಒಂದು ಫ್ಲೇವರನ್ನು ಕೂಡ ಇದು ಕೊಡ್ತದೆ. ಇದು ಯಾವುದೇ ರಾಸಾಯನಿಕಗಳನ್ನು ಕೂಡ ಇದಕ್ಕೆ ಬಳಸಿರುವುದಿಲ್ಲ, ನ್ಯಾಚುರಲ್ ಆಗಿ ಇದೆ. ಇದಲ್ಲದೆ ನಮ್ಮದು ಭಾಳಷ್ಟು ಉತ್ಪನ್ನಗಳು ಇಲ್ಲಿ ಕಾಣ್ತಾ ಇದೆ ನಿಮಗೆ. ಸಿರಿಧಾನ್ಯಗಳ ಕುಕ್ಕೀಸು, ಬೇರೆ ಬೇರೆ ರೀತಿಯ ಕುಕ್ಕೀಸ್ಗಳನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಗ್ರಾಹಕರೆಲ್ಲ ಭಾಳ ವರ್ಷದಿಂದ ನಮ್ಮ ಉತ್ಪನ್ನಗಳನ್ನು ಒಂದು 5-6 ವರ್ಷದಿಂದ ಉಪಯೋಗಿಸ್ತಾ ಇದ್ದಾರೆ. ಅವರೆಲ್ಲ ಭಾಳ ಖುಷಿಪಟ್ಟು ಈ ವರ್ಷ ಕೂಡ ಚೆನ್ನಾಗಿ ತಗೊಂಡೋಗಿದ್ದಾರೆ. ಆದ್ದರಿಂದ ನೀವೆಲ್ಲರೂ ಸಹಕಾರ ಕೊಟ್ಟರೆ
ಎಲ್ಲರೂ ನಮ್ಮ ಈ ನ್ಯಾಚುರಲ್ ಉತ್ಪನ್ನವನ್ನು ಉಪಯೋಗಿಸಿದರೆ ನಮಗೂ ಒಳ್ಳೆಯದು. ಹಾಗಾಗಿ ಈ ಹಲಸಿನ ಬೆಳೆ ಯಾರು ಬೆಳೀತಾರೋ ಹಲಸಿನ ಗಿಡ ಅದರಲ್ಲಿ ಹಾಳಾಗುವುದನ್ನು ನಾವು ಅದನ್ನು ಮೌಲ್ಯವರ್ಧನೆ ಮಾಡಿ ಜನರಿಗೆ, ರೈತರಿಗೆ ಕೂಡ ಅದರಿಂದ ಉಪಕಾರ ಆಗುತ್ತೆ. ಅದಲ್ಲದೆ ರೈತರಿಗೆ ಉಪಕಾರ ಆಗುತ್ತೆ ಮತ್ತು ಜನರಿಗೆ ಕೂಡ ಒಂದು ಸಮಾಜಕ್ಕೆ ಉತ್ತಮವಾದ ಒಂದು ಆಹಾರವನ್ನು, ಆರೋಗ್ಯಕರ ಉತ್ಪನ್ನವನ್ನು ಮಾರುಕಟ್ಟೆಗೆ ನೀಡುವುದು ನಮ್ಮ ಮುಖ್ಯ ಧ್ಯೇಯವಾಗಿದೆ. ನಾನು ವಾಸ್ತವ ಬಂದದ್ದು ಪುತ್ತೂರು ಸೌನೂರು ಇಡ್ಡಿಯಾಡಿ ಒಂದು ನಾಟಿ ವೈದ್ಯ ಎಲ್ಲ ವಿಷಯ ಬುಕ್ಕ ಇನ್ನೇನು ಒಂದು ಕಾರ್ಯಕ್ರಮ ಬರ್ತನೆ ಬತ್ತನ್ನು ತೋಡದು ಬರ್ತಂಡೆ ಅಂಚೆ ಪೆಲಕ್ಕಾಯಿ ತೂಲೆ ದುಂಬುದಾಗ ನೋಡಿ ಪೆಲಕ್ಕಾಯಿ ಹಾಳಾದ ಓಪನ ಬೆತ್ತಲು ತಿಂದು ಓಪನ ನೀರು ಬುರ್ದು ಓಪನ ನಂಗೇನು ಉಪಯೋಗ ಗೊತ್ತಿಜ್ಜಂಡು ಇನ್ನಿದಾಯ್ತು ಅವನ್ನ ಮಾಂತ ಗ್ರಾಹಕರ ಬರ್ತದೆ ಈ ಪೆಲಕ್ಕಾಯಿ ಕುಕ್ಕುಟು ಏತ ನುವಾಪಣ್ಣು ಆರೋಗ್ಯ ದೃಷ್ಟಿ ಇಂಚೆ ಆಪಣ ಅನ್ನೋ ಉದ್ದೇಶನು ಇಲ್ಲಿ ಮಾಂತ ತೋಜಬದ ಕೊಡ್ತೀರಿ ದೆನ್ನು ಕೂತು ಭಾರಿ ಖುಷಿ ಆಪಣ್ಣು ಈ ಪೆಲಕ್ಕಾಯಿ ದಾಯ್ತ ಮಾಂತ ವೆರೈಟಿ ದುಮ್ಮಂತ ಹಪ್ಪಳ ಮಾಂತ ಮಾಡ್ತಾ ಇರ್ತೀರಿ ಅಪ್ಪ ಮಾಂತ ವೆರೈಟಿ ಮಾಂತ ಮಾಡ್ತದಿಜ್ಜಂಡು ಇನ್ನು ಹಪ್ಪಳ ಸಂಡಿಗೆ ಪಾಯಸ ಇನ್ನು ಐಸ್ ಕ್ರೀಮು ನಾನಾ ವೆರೈಟಿ ಮಾಂತ ಮಾಡ್ತೀರಿ ಮೊಗಲಿಗೆ ತುಂಬ ಹೃದಯದ ಧನ್ಯವಾದಗಳು ಕೊಡ್ತು ನನ್ನ ರಡ್ಡು ಪಾತ್ರ ಹೋಗ್ತದೆ. ಜೈ ಹಿಂದ್, ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಆಟ ಆಡ್ಸೋದು ಮಾತ್ರ ಅಲ್ಲ, ಅವನ ಸರ್ಕಾರವನ್ನ ಅಲ್ಲಾಡಿಸ್ಬೇಕು. ನೀವು ಬಹಳ ತಿಳ್ಕೊಂಡಿದ್ದೀರಿ. ಆಟ ಶುರುವಾಗಿದ್ದು ನಿಮ್ಮಿಂದ, ಮುಕ್ತಾಯ ನಮ್ಮಿಂದ. ಆಟ ಗೆಲ್ಲೋದು ನಿಮ್ ಸುಳ್ಳಿಂದಲ್ಲ, ನಮ್ ಸತ್ಯದಿಂದ. ಹಳೆ ಬೀಡು ಅಲ್ಲ, ಹಳೆ ಬೀಡು. ನೀವು ನಗಡೋರಲ್ಲಂತ ಬಾರಿ ಹುಷಾರಿನವರ. ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ನೀಲಿ ಬಣ್ಣದ ಕವರು ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು. ಅದು ನಿನ್ನ ಸ್ವಲ್ಪ ಮಾತಾಡ್ಲಿಕ್ಕಿತ್ತ, ಇದ್ರಲ್ಲೆಲ್ಲ ಬರ್ದಿದ್ದೇನೆ. ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ, ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ. ಸರಿ ಬೈರಿ ಸರ್. ಹೇಗಿತ್ತು? ಒಳ್ಳೇದಿತ್ತು, ಸ್ವಲ್ಪ ಹುಳಿತಾ